हरे 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 राम 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 हरे 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 कृष्ण हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण ಒಂದ್ ಸೆಕೆಂಡ್ ಲೈವ್ ಹೋಗ್ತಾ ಇದ್ದೇನೆ. ಓಕೆ, ಎಲ್ಲರಿಗೂ ಇಸ್ಕಾನ್ ಮಂಗಳೂರು ಅವರು ಆಯೋಜಿಸಿರುವಂತಹ 18 ದಿವಸಗಳಲ್ಲಿ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವಂತ ಇವತ್ತಿನ ಅಧ್ಯಾಯ 6 ಧ್ಯಾನ ಯೋಗ ಅನ್ನುವಂಥದ್ದು. ನಿಮಗೆಲ್ಲರಿಗೂ ಸ್ವಾಗತ. ನಿನ್ನೆ ಅಧ್ಯಾಯವನ್ನ ನಾವು ನೋಡ್ಲಿಕ್ಕೆ ಹೋದ್ರೆ, ನಿನ್ನ ಅಧ್ಯಾಯದಲ್ಲಿ ಕರ್ಮಯೋಗ ಅಥವಾ ಆತ್ಮ ಪ್ರಜ್ಞೆಯಲ್ಲಿ ಕಾರ್ಯ, ಮುಖ್ಯವಾಗಿ ಸನ್ಯಾಸ ಕರ್ಮ ಅಲ್ಲಿ ಭಗವಂತ ಹೇಳ್ತಾನೆ. ಅದರಿಂದ ಅವನು ಹೇಳ್ತಾನೆ, ಏನು ಕರ್ಮ ಯೋಗ ಸನ್ಯಾಸಕ್ಕಿಂತ ಅಂದ್ರೆ ಕರ್ಮಕ್ಕಿಂತ ಕರ್ಮಯೋಗವೇ ಉತ್ತಮ ಅನ್ನುವ ಮಾತನ್ನ ಹೇಳ್ತಾನೆ. ಯಾಕೆಂದ್ರೆ ಈ ಶರೀರವನ್ನ ಕರ್ಮ ಮಾಡದೇ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ ಆತ್ಮಕ್ಕೆ. ಆದ್ರೆ ಅವನು ಏನ್ ಹೇಳ್ತಾನೆ ಅಂದ್ರೆ, ಯಾರು ಸಾಕ್ಷಾತ್ಕಾರವನ್ನ ಪಡೆದಿರ್ತಾರೆ ಅಥವಾ ಭಗವಂತನ ಅಂದ್ರೆ ಭಕ್ತಿಯ ಮಾರ್ಗದಲ್ಲಿ ಇದರಲ್ಲಿ ಇರ್ತಾರೆ ಅಥವಾ ಯೋಗದಲ್ಲಿ, ಅವರು ಏನನ್ನು ಮಾಡುವ ಅವಶ್ಯಕತೆ ಇಲ್ಲ ಅನ್ನುವಂಥ ಮಾತು. ಅದರಿಂದ ಇಲ್ಲಿ ಅರ್ಜುನನ ಪ್ರಶ್ನೆ ಬರುತ್ತೆ, ಸನ್ಯಾಸ ತಗೊಳ್ಬೇಕೋ ಯಾಕೆ. ಆಮೇಲೆ ನೃಗ ಮಹಾರಾಜನ ಕಥೆಯನ್ನ ನಾವು ನೋಡಿದ್ವಿ, ಯಾವ ರೀತಿ ಕರ್ಮ ಮಾಡಿದರೆ ಏನಾಗತ್ತೆ ಅನ್ನುವಂಥದ್ದು. ಅದರಿಂದ ನಾವು ಮಾಡುವಂತಹ ಯಜ್ಞ ದಾನ ತಪಸ್ಸುಗಳು ಇರಬಹುದು, ಆದರೆ ಅದು ಅಂದ್ರೆ ಕರ್ಮಕಾಂಡವಾದ್ರೆ, ಅಂದ್ರೆ ಸಕಾಮ ಕರ್ಮವಾದ್ರೆ, ಆ ಕರ್ಮದಲ್ಲಿ ನಮಗೆ ಬಿಡುಗಡೆ ಅನ್ನುವಂತಹದ್ದು ಇರುವುದಿಲ್ಲ ಅನ್ನುವಂಥದ್ದನ್ನ ನಾವು ತಿಳ್ಕೊಂಡ್ವಿ. ಮತ್ತೆ ನಿಜವಾದ ಸನ್ಯಾಸಿ ಅಥವಾ ಈ ನಿಷ್ಕಾಮ ಕರ್ಮವನ್ನು ಮಾಡುವವರು ಅವರು ಹೇಗಿರ್ತಾರೆ ಅನ್ನೋದು ಹರಿದಾಸ್ ಠಾಕೂರರ ಕಥೆಯ ಮುಖಾಂತರ ನಾವು ಅದನ್ನ ತಿಳ್ಕೊಂಡ್ವಿ. ಸೊ ಹರಿದಾಸ್ ಠಾಕೂರ್ ಹೇಗೆ ಅವರು ನಿರಂತರವಾಗಿ ಕೃಷ್ಣನ ಪ್ರಜ್ಞೆಯಲ್ಲಿದ್ದು ಹರಿನಾಮ ಸ್ಮರಣೆಯನ್ನ ಮಾಡ್ತಾರೆ. ಅದರಿಂದ ಭಗವಂತ ಹೇಳ್ತಾನೆ ಏನು, ಶಾಂತಿ ಮಂತ್ರ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ, ಅಂದ್ರೆ ಯಾರು ನನ್ನಲ್ಲಿ ಮನಸ್ಸನ್ನ ಇಡ್ತಾರೆ ಅವರು ನಿಜವಾದ ಶಾಂತಿಯನ್ನ ಅವರು ಪಡಿತಾರೆ ಅನ್ನೋ ಮಾತನ್ನ ಹೇಳ್ತಾನೆ. ಅದರಿಂದ ನಮಗೆ ಮನಸ್ಸು ಯಾವಾಗಲೂ ಶಾಂತವಾಗಿರಬೇಕು ಅಂತ ಇದ್ರೆ ನಾವು ಭಗವಂತನ ಮತ್ತೆ ಆಮೇಲೆ ಈ ಸಕಾಮಕ ಅಥವಾ ಈ ಕರ್ಮಕಾಂಡದ ಬಗ್ಗೆ, ಅಂದ್ರೆ ಯಾರು ಇಂದ್ರಿಯ ತೃಪ್ತಿಯ ಹಿಂದೆ ಹೋಗ್ತಾರೆ. ನಾವು ಬೇರೆ ಬೇರೆ ಇಂದ್ರಿಯಗಳ ಬಗ್ಗೆ ತಿಳ್ಕೊಂಡ್ವಿ, ಹೇಗೆ ಏನು ಬೆಳಕಿನ ಹುಳು, ಮೀನು ಮತ್ತು ಆನೆ, ಹೀಗೆ. ಸೊ ಎಲ್ಲರ ಉದಾಹರಣೆಯ ಮುಖಾಂತರ ನಾವು ತಿಳ್ಕೊಂಡ್ವಿ. ಅಂದ್ರೆ ಇಂದ್ರಿಯ ತೃಪ್ತಿಯ ಹಿಂದೆ ಹೋದಾಗ ಅದು ನಮ್ಮನ್ನ ಕೆಳಗೆ ಬೀಳಿಸತ್ತೆ, ಅದು ಖಂಡಿತವಾಗಿ ಬೀಳಿಸತ್ತೆ. ಕೆಲವು ಹಿಂದಿನ ಕರ್ಮಗಳು ನಮ್ಮನ್ನ ಈಗ ಸ್ವಲ್ಪ ಬೇರೆ ಪೊಸಿಷನ್ ಅಲ್ಲಿ ಇಟ್ಟಿರ್ಬೋದು, ಆದರೆ ಕ್ರಮೇಣವಾಗಿ ಅವರು ಬೀಳ್ತಾರೆ, ಖಂಡಿತವಾಗಿಯೂ ಬೀಳ್ತಾರೆ ಅನ್ನುವಂಥದ್ದು. ಸೊ ಇವತ್ತಿನ ಅಧ್ಯಾಯ ಮುಖ್ಯವಾಗಿ ಭಗವಂತ ಬರ್ತಾನೆ ಕರ್ಮಯೋಗ ಇಲ್ಲಿ, ಅಂದ್ರೆ ಜ್ಞಾನದಲ್ಲಿ ಕರ್ಮ, ಹಾಗೆ ಜ್ಞಾನಯೋಗ ಮತ್ತೆ ಮುಂದಿನ 6 ಅಧ್ಯಾಯಗಳಿದೆ ಭಕ್ತಿ ಯೋಗ ಆದ್ಮೇಲೆ. ಇವತ್ತು ಕರ್ಮಯೋಗದ ಕೊನೆಯ ಅಧ್ಯಾಯ 6ನೇ ಅಧ್ಯಾಯ. ಸೊ ಇಲ್ಲಿ ಇನ್ನೊಂದು ರೀತಿಯಲ್ಲಿ ಭಗವಂತನನ್ನ ಪಡೆಯಲಿಕ್ಕೆ ಯೋಗ ಸಾಧನೆ ಎಲ್ಲಿ ಈ ಧ್ಯಾನ ಯೋಗ ಹೌದು, ಕರ್ಮಯೋಗ ಹೌದು, ನಿಷ್ಕಾಮ ಕರ್ಮಯೋಗ. ಸೊ ಇಲ್ಲಿ ಅವರು ಅಂದ್ರೆ ಈ ಧ್ಯಾನ ಯೋಗದ ಬಗ್ಗೆ ನಾವು ತಿಳ್ಕೊಳ್ತೇವೆ. ಈ ಧ್ಯಾನದ ಮುಖಾಂತರ ಧ್ಯಾನ ಯೋಗವನ್ನ ಮಾಡಿಕೊಂಡು ಭಗವಂತನ ಸಾಕ್ಷಾತ್ಕಾರ ಪಡೆಯಬಹುದು, ಅದು ಒಂದು ದಾರಿ ಇದೆ ಅನ್ನುವಂತಹದ್ದನ್ನ ಇಲ್ಲಿ ಭಗವಂತ ನಮಗೆ ಹೇಳ್ತಾ ಇದ್ದಾನೆ. ಅದರಿಂದ ಇವತ್ತಿನ ಅಧ್ಯಾಯದಲ್ಲಿ ನಮ್ಮ ಮನಸ್ಸಿನ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ. ಯಾಕಂದ್ರೆ ಮನಸ್ಸನ್ನ ನಾವು ಹಿಡಿತದಲ್ಲಿ ಇಟ್ಕೋಬೇಕು. ಮನಸ್ಸು ಅದು ಒಂದು ಅಂತರೇಂದ್ರಿಯ, ಎಲ್ಲಾ ಇಂದ್ರಿಯಗಳನ್ನ ನಿಗ್ರಹಿಸುವಂತಹದ್ದು ಮನಸ್ಸಾಗಿರುತ್ತೆ. ಆದ್ರೆ ಮನಸ್ಸನ್ನೇ ನಾವು ಹಿಡಿತದಲ್ಲಿ ಇಟ್ಕೊಂಡಿಲ್ಲ ಅಂದ್ರೆ ಇಂದ್ರಿಯಗಳನ್ನ ಹಿಡಿತದಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಅದರಿಂದ ಆ ಮನಸ್ಸು ನಮ್ಮ ಶತ್ರುವನೋ ಅಥವಾ ನಮ್ಮ ಮಿತ್ರನೋ ಅನ್ನುವಂತಹ ಒಂದು ವಿಷಯವನ್ನು ನಾವು ಇವತ್ತು ಅರ್ಥ ಮಾಡಿಕೊಳ್ಳಿಕ್ಕಿದ್ದೇವೆ. ಆಮೇಲೆ ಅಷ್ಟಾಂಗ ಯೋಗದ ಮುಖಾಂತರ ಹೇಗೆ
ಮನುಷ್ಯ ಪರಿಪೂರ್ಣತೆಯನ್ನ ಸಾಧಿಸ್ತಾನೋ ಇಲ್ವೋ ಅನ್ನುವಂತಹದ್ದನ್ನು ಸಹಿತ ನಾವು ತಿಳ್ಕೊಳ್ಳಿಕ್ಕಿದ್ದೇವೆ. ಮತ್ತೆ ಕೆಲವರು ಈ ಯೋಗದಲ್ಲಿ ಯಾವುದೇ ಒಂದು ಯೋಗ ಇರಬಹುದು, ಅಷ್ಟಾಂಗ ಯೋಗ ಇರಬಹುದು ಅಥವಾ ಬೇರೆ ಯಾವುದು ಕರ್ಮಯೋಗ ಅಥವಾ ಇದರಲ್ಲಿ ಯೋಗ ಪದ್ಧತಿಯನ್ನ ಅನುಸರಿಸಿಕೊಂಡು, ಯೋಗ ಅಂದ್ರೆ ನಾವು ಏನನ್ನಾದರೂ ಪಡೆಯುವಂತಹದ್ದು. ಯೋಗ ಸ್ಪೆಷಲಿ ಏನನ್ನಾದರೂ ಪಡೆಯುವಂತಹದ್ದು ಅಂದ್ರೆ ಭೌತಿಕ ವಿಷಯದಲ್ಲಿ ಅಲ್ಲ, ಆಧ್ಯಾತ್ಮಿಕ ವಿಷಯದಲ್ಲಿ ಭಗವಂತನ ಜೊತೆಗೆ ಜೀವಿ ತನ್ನ ಸಂಪರ್ಕವನ್ನು ಸಾಧಿಸುವಂತಹದ್ದು. ಅದನ್ನ ಯೋಗಗಳ ಮುಖಾಂತರ ಅದು ಸಾಧ್ಯವೋ ಅಲ್ಲವೋ ಅನ್ನುವಂಥದ್ದನ್ನು ಇವತ್ತು ತಿಳ್ಕೊಳ್ಬಹುದು. ಆಮೇಲೆ ಯಾರು ಅತ್ಯಂತ ಶ್ರೇಷ್ಠ ಯೋಗಿ ಆಗಿದ್ರೆ, ಈ ಯೋಗವನ್ನ ಪಡೆದಿದ್ದಾನೆ, ಯೋಗವನ್ನ ಪಡೆದ ಮೇಲೆ ಅತ್ಯಂತ ಶ್ರೇಷ್ಠ ಯೋಗಿ ಹೇಗಿರ್ತಾನೆ, ಅವನ ಗುಣಲಕ್ಷಣಗಳೇನು ಅನ್ನುವುದನ್ನ ಭಗವಂತ ಇವತ್ತಿಲ್ಲಿ ಹೇಳ್ತಾ ಇದ್ದಾನೆ. ಶ್ರೀ ಶ್ರೀ ರಾಧಾ ಗೋವಿಂದ ಶ್ರೀಲಾ ಪ್ರಭುಪಾದರು ಶ್ರೀನಾಥದಾಸ್ ಪ್ರಭುಜಿಯವರ ಚರಣ ಕಮಲಾವಿಂದಗಳಿಗೆ ವಂದಿಸ್ತಾ ಇವತ್ತಿನ ಈ ಅಧ್ಯಾಯವನ್ನು ನಾವು ಸ್ಟಾರ್ಟ್ ಮಾಡೋಣ. ಹರೇ ಕೃಷ್ಣ. ಶ್ರೀ ಭಗವಾನುವಾಚ ಅನಾಶ್ರಿತಃ ಕರ್ಮಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಸ ಸನ್ಯಾಸಿ ಚ ಯೋಗಿ ಚ ನ ನಿರಗ್ನಿ ನ ಚಾಕ್ರಿಯಃ. ಹರೇ ಕೃಷ್ಣ ಮಾತಾಜಿ. ಜಯ ಸಾಯಿ ಮಾತಾಜಿ. ಕೃಷ್ಣ ಪ್ರಭುಜಿ. ದೇವೋತ್ತಮ ಪರಮಪುರುಷನು ಹೇಳಿದನು, ಕರ್ಮಫಲಕ್ಕೆ ಅಂಟಿಕೊಳ್ಳದೆ ತಾನು ಮಾಡಬೇಕಾದ ಕರ್ಮವನ್ನು ಮಾಡುವವನೇ ಸನ್ಯಾಸಿ, ಅವನೇ ನಿಜವಾದ ಅನುಭಾವಿ. ಅಗ್ನಿಯನ್ನು ಹೊತ್ತಿಸದೆ ಕರ್ತವ್ಯವನ್ನು ಮಾಡದಿರುವವನು ಸನ್ಯಾಸಿಯಲ್ಲ, ಯೋಗಿಯಲ್ಲ. ಹರೇ ಕೃಷ್ಣ ಪ್ರಭುಜಿ. ಅಗ್ನಿಯನ್ನ ಹೊತ್ತಿಸದೆ ಅಂತ ಒಂದು ಮಾತು ಹೇಳ್ತಾ ಇದ್ದಾನೆ. ಯಾಕಂದ್ರೆ ಅಗ್ನಿಯನ್ನ ಹೊತ್ತಿಸದೆ ನಾವು ಅಡುಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು. ಆದ್ರೆ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಅಗ್ನಿಯನ್ನ ಹೊತ್ತಿಸದೆ ಕರ್ತವ್ಯವನ್ನ ಮಾಡದಿರುವವನು ಸನ್ಯಾಸಿ ಅಲ್ಲ, ಯೋಗಿ ಅಲ್ಲ. ಅದರಿಂದ ಅವನು ಅಗ್ನಿಯನ್ನ ಹೊತ್ತಿಸೋದು ಅಂದ್ರೆ ಏನು? ಯಜ್ಞ ಮಾಡುವಂತಹದ್ದು. ಯಜ್ಞ ಮಾಡುವುದಂದ್ರೆ ಏನು? ಕಲಿಯುಗಕ್ಕೆ ಯಾವ ಯಜ್ಞವನ್ನ ಭಗವಂತ ಹೇಳಿದ್ದಾನೆ? ಶಾಸ್ತ್ರ ಹೇಳುತ್ತೆ, ಯಜ್ಞಾನಾಂ ಜಪಯಜ್ಞೋಸ್ಮಿ. ಕಲಿಯುಗಕ್ಕೆ ಹರೇ ಕೃಷ್ಣ ಮಹಾಮಂತ್ರ, ಕಲಿಯುಗ ಇದು ಹರಿನಾಮ ಸ್ಮರಣೆಯೇ ಅತ್ಯಂತ ಶ್ರೇಷ್ಠವಾದ. ಕಲಿ ಸಂತರಣ ಉಪನಿಷತ್ನಲ್ಲಿ ಇವತ್ತು ನಾವು ಅದನ್ನ ನೋಡ್ತೇವೆ. ಯಾವ್ಯಾವ ಉಪನಿಷತ್ನಲ್ಲಿ ಯಾವ್ಯಾವ ಗ್ರಂಥಗಳಲ್ಲಿ ನಮಗೆ ಉದಾಹರಣೆಯಾಗಿ ಸಿಗತ್ತೆ ಅನ್ನುವಂಥದ್ದು. ಯಜ್ಞಾನಾಂ ಜಪಯಜ್ಞೋಸ್ಮಿ ಅಂತಾನೆ 10ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಅದರಿಂದ ಈ ಅಗ್ನಿಯನ್ನ ಹೊತ್ತಿಸುವುದು, ಯಜ್ಞ ಮಾಡುವುದು ಅಂದ್ರೆ ನಾವು ಭಗವಂತನ ನಾಮಸ್ಮರಣೆಯನ್ನ ಮಾಡುವಂತಹದ್ದು. ಅವನ ನಾಮಸ್ಮರಣೆಯನ್ನ ಮಾಡಿಕೊಂಡು ಯಾರು ಕರ್ತವ್ಯವನ್ನ ಮಾಡ್ತಾನೆ ಅವನು ಯೋಗಿ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಆದ್ರಿಂದ ಕರ್ಮಫಲಕ್ಕೆ ಅಂಟಿಕೊಳ್ಳದೆ ಅವನು ಹೇಗಿರ್ತಾನೆ ಹಾಗಿದ್ರೆ ಅಂದ್ರೆ, ಅವನು ಕರ್ಮಫಲಕ್ಕೆ ಅಂಟಿಕೊಳ್ಳುವುದಿಲ್ಲ. ಭಗವಂತನ ಮನಸ್ಸಿನಲ್ಲಿ ಇಟ್ಕೊಂಡು ಮಾಡುವಂತಹ ಕರ್ಮದಿಂದ ಅವನು ಸನ್ಯಾಸಿ ಆಗ್ತಾನೆ. ಅಂದ್ರೆ ಅದು ನಿಷ್ಕಾಮ ಕರ್ಮ ಆಗತ್ತೆ. ಅದರಿಂದ ಅವನೇ ನಿಜವಾದ ಅನುಭವಿ. ರೀತಿಯಾಗಿ ನಾವು ಅನುಭವಿಸಲಿಕ್ಕೆ ಹೋದಾಗ ಅನುಭಾವಿ ಅವನಿಗೆ ಹೇಗೆ ಅವನು ಕಮಲದ ಎಲೆಯ ತರ ನೀರಿಗೆ ಅಂಟ್ಕೊಳ್ಳದೆ ಇರುತ್ತೋ ಆ ರೀತಿಯಾಗಿ ಅವನು ಈ ಭವ ಬಂಧನದಲ್ಲಿಯೂ ಸಹಿತ ಇರುತ್ತಾನೆ, ಹಾಗೆಯೇ ಇರ್ತಾನೆ ಅನ್ನುವಂಥದ್ದು. ಉದ್ಧರೇದಾತ್ಮನಾತ್ಮಾನಂ ಆತ್ಮ ನಮವಸಾದಯೇತ್ ಆತ್ಮವ್ಯಾಹ್ಯಾತ್ಮನೋ ಬಂಧು ಆತ್ಮೈವರ್ ಇಪುರಾತ್ಮನಃ. ಮನುಷ್ಯನು ತನ್ನ ಮನಸ್ಸಿನ ಸಹಾಯದಿಂದಲೇ ತನ್ನನ್ನು ಉದ್ಧಾರ ಮಾಡಿಕೊಳ್ಳಬೇಕು, ತನ್ನನ್ನು ಹೀನೈಸಿಕೊಳ್ಳಬಾರದು. ಬದ್ಧ ಜೀವಿಯೇ ಮನಸ್ಸೇ ಬಂಧು, ಮನಸ್ಸೇ ಶತ್ರು. ಈ ಬದ್ಧ ಜೀವಿ ಅಂದ್ರೆ ಏನು? ಬದ್ಧ ಜೀವಿ ಅಂದ್ರೆ ಏನು? ಯಾರು ಹೇಳ್ತೀರಾ? ಹರೇ ಕೃಷ್ಣ. ಬದ್ಧ ಜೀವಿಗೆ ಮನಸ್ಸೇ ಬಂದು ಮನಸ್ಸೇ ಶತ್ರು. ಬದ್ಧ ಜೀವಿ ಅಂದ್ರೆ ಯಾರು ಬದ್ಧತೆಯನ್ನ ಹೊಂದಿರ್ತಾನೆ. ಈ ಬದ್ಧತೆ ಅಂದ್ರೆ ಏನು? ಒಂದು ಅಗ್ರಿಮೆಂಟ್ ತರ. ಈಗ ಉದಾಹರಣೆಗೆ, ನಿಮ್ಮಲ್ಲಿ ಯಾರಾದ್ರೂ ಕೆಲಸ ಮಾಡ್ತಿರಲ್ಲ, ವರ್ಕ್ ಮಾಡ್ತೀರ, ಆರ್ ಯು ವರ್ಕಿಂಗ್ ಇನ್ ಎನಿ ಕಂಪನಿ? ಯಾರಾದ್ರೂ ಜಾಬ್ ಮಾಡ್ತೀರಾ? ಹರೇ ಕೃಷ್ಣ. ಇಲ್ಲ ಪ್ರಭುಜಿ. ಅಲ್ಲಲ್ಲ, ಕೆಲವರು ಮಾಡೋರಿದ್ದಾರೆ, ಮಾಡ್ತಿದ್ದೇವೆ. ಕೆಲವರು ಮಾಡದೇ ಇರೋರು ಸಹಿತ ಬದ್ಧತೆಯಲ್ಲಿ ಅದೇ ಮಾಡ್ತಾ ಇದ್ದಾರೆ. ಚೈತ್ರ ಮಾತಾಜಿ ಹೇಳ್ತಾ ಇದ್ದಾರೆ, ಚೈತ್ರ ಮಾತಾಜಿ. ಸೊ ಅವ್ರು ಹೇಳ್ತಾ ಇದ್ದಾರೆ ಮಾಡ್ತಾ ಇದ್ದೇವೆ ಅಂತ. ಸೊ ಮಾತಾಜಿ, ನೀವು ಯಾವ್ದೋ ಒಂದು ಕಂಪ್ನಿಲಿ ಕೆಲಸ ಮಾಡ್ತೀರಾ?
ಮಾಡಿದಾಗ ನಿಮ್ಗೆ ಅಲ್ಲಿ ಒಂದು ಅಗ್ರಿಮೆಂಟಿಗೆ ಸೈನ್ ಹಾಕಿರ್ತೀರಾ ಇಲ್ಲ? ಸೊ ಹಾಕಿರ್ತೀನಿ. ನಾನು ಈ ರೀತಿಯಾಗಿ ಈ ಕಂಪನಿಯ ಒಂದು ಅಗ್ರಿಮೆಂಟ್ ಇರುತ್ತೆ, ಆ ರೀತಿ ಆ ಕಂಪನಿಯಲ್ಲಿ ಕೆಲಸ ಮಾಡ್ಬೇಕಾಗತ್ತೆ ಅಲ್ವಾ? ಹೌದೌದು. ಸೊ ಅದು ಬಾಂಡ್ ಸೈನ್ ಮಾಡಿರ್ತಾರ. ಅಂದ್ರೆ ನೀವು ಆ ಕಂಪನಿಯ ರೂಲ್ಸ್ ಅಂಡ್ ರೆಗ್ಯುಲೇಷನ್ಗೆ ನೀವು ಬದ್ಧರಾಗಿರ್ತೀರ. ಈಗ ನಾವು ಎಲ್ಲೇ ಹೋಗ್ಲಿ, ರೋಡಲ್ಲಿ ಗಾಡಿಯನ್ನ ಡ್ರೈವ್ ಮಾಡುವಾಗ ನಮ್ಮ ಟ್ರಾಫಿಕ್ ಆಫೀಸ್ ಅಂದ್ರೆ RTO ಆಫೀಸ್ ರೂಲ್ಸ್ ರೆಗ್ಯುಲೇಷನ್ಗೆ ನಾವು ಬದ್ಧರಾಗಿರ್ತೇವೆ ಅಲ್ವಾ? ಸೊ ಅದೇ ರೀತಿ ನಾವು ಇಲ್ಲಿ ಬದ್ಧ ಆತ್ಮ ಅಂದ್ರೆ ನಾವು ಐಹಿಕ ಪ್ರಪಂಚದ ಗುಣಲಕ್ಷಣಗಳಿಗೆ ಅಥವಾ ಇಲ್ಲಿನ ರೂಲ್ಸ್ ಅಂಡ್ ರೆಗ್ಯುಲೇಷನ್ಗೆ ನಾವು ಬದ್ಧರಾಗಿರುವಂತವರು. ನಾವು ಅದಕ್ಕೆ ನಮ್ಮ ಅಗ್ರಿಮೆಂಟ್ ಆಗಿರತ್ತೆ. ಅದನ್ನ ನಾವು ಆ ಐಹಿಕ ಪ್ರಪಂಚದ ಭೌತಿಕ ಪ್ರಪಂಚದ ಲಕ್ಷಣಗಳು ಅಂದ್ರೆ ಕ್ರಿಯೆಗಳು ಅನ್ನುವಂತಹ ಒಂದು ಅಧ್ಯಾಯ ಇದೆ, 13ನೇ ಅಧ್ಯಾಯ, ಅದರಲ್ಲಿ ತಿಳ್ಕೊಳ್ಳೋಣ. ಸೊ ಆದ್ರಿಂದ ಇಲ್ಲಿ ಅವನು ಹೇಳ್ತಾ ಇರುವಂತದ್ದು, ಈ ಬದ್ಧ ಆತ್ಮನಿಗೆ ಮನಸ್ಸೇ ಶತ್ರು, ಮನಸ್ಸೇ ಮಿತ್ರ. ಯಾವಾಗ ಮನಸ್ಸು ಮಿತ್ರನಾಗತ್ತೆ, ಯಾವ ಮನಸ್ಸು ಶತ್ರು ಆಗತ್ತೆ ಅನ್ನೋದನ್ನ ನಾವು ಮುಂದೆ ತಿಳ್ಕೊಳ್ಳೋಣ. ಅದರಿಂದ ಅವನು ಹೇಳ್ತಾ ಇದ್ದಾನೆ, ಮನಸ್ಸಿನ ಮುಖಾಂತರವೇ ನಮ್ಮನ್ನು ನಾವು ಉದ್ಧರಿಸಿಕೊಳ್ಳಬೇಕು. ಅದರಿಂದ ಮನಸ್ಸನ್ನ ನಾವು ಹಿಡಿತದಲ್ಲಿ ಇಟ್ಕೊಳ್ಳುವಂತಹದ್ದು ಬಹಳ ಮುಖ್ಯ. ಆದರೆ ಈ ಮನಸ್ಸು ಎಷ್ಟು ಅದನ್ನ ಹೇಗೆ ಹಿಡಿತದಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಅಥವಾ ಸಾಧ್ಯವಿಲ್ವೋ ಅನ್ನೋದನ್ನ ಮುಂದೆ ಅರ್ಜುನ ಸಹಿತ ಅದಕ್ಕೆ ಹೇಳ್ತಾನೆ. ಏನ್ ಹೇಳ್ತಾನೆ? ಚಂಚಲೈ ಮನ ಕೃಷ್ಣ ಪ್ರಮಾತೆ ಬಲವದೃಢಂ ಸಸ್ಯಾಹಂ ನಿಗ್ರಹಂ ಮನ್ಯೆ ವಾಯೋವಿವ ಸುದುಷ್ಕರಂ ಅಂತ ಹೇಳ್ತಾನೆ. ಆದ್ರಿಂದ ಬಂಧುರಾತ್ಮಾತ್ಮನಸ್ತಸ್ಯೈ ಯೇನಾತ್ಮೇ ಆತ್ಮನಾಜಿತಃ ಅನಾತ್ಮಸ್ತು ಶತ್ರುತ್ವೇ ವರ್ತೇತಾತ್ಮೈವ ಶತ್ರುವತ್. ಹರೇ ಕೃಷ್ಣ. ವೀಣಾ ಶ್ರೀ ಮಾತಾಜಿ. ಬೇರೆ ಓದಿ ಯಾರಾದ್ರು. ಹರೇ ಕೃಷ್ಣ. ಯಾರು ಯಾರು ಮನಸ್ಸನ್ನು ಹರೇ ಕೃಷ್ಣ. ಓದಿ ಗೆದ್ದಿದ್ದಾನೋ, ಜಯ. ಯಾರು ಮನಸ್ಸನ್ನು ಗೆದ್ದಿದ್ದಾನೋ ಕಂಟಿನ್ಯೂ ಮಾಡಿ ಮಾತಾಜಿ. ಮಾಡ್ಲಾ ಗುರು ಮಾತಾಜಿ? ಯಾರು ಮನಸ್ಸನ್ನು ಗೆದ್ದಿದ್ದಾನೋ continue ಅವನಿಗೆ ಮಾಡಿ. ಮನಸ್ಸು ಬಂಧುವಾಗುತ್ತದೆ. ಆದರೆ ಹಾಗೆ ಮಾಡದಿರುವವನಿಗೆ ಅವನ ಮನಸ್ಸೇ ಅತ್ಯಂತ ದೊಡ್ಡ ಶತ್ರುವಾಗುತ್ತದೆ. ಯಾರು ಮನಸ್ಸನ್ನ ಗೆದ್ದಿದ್ದಾನೋ ಅವನಿಗೆ ಮನಸ್ಸು ಬಂಧುವಾಗುತ್ತೆ. ಮನಸ್ಸನ್ನ ನಾವು ಗೆಲ್ಲಬೇಕು. ಇಲ್ಲ ಅಂದ್ರೆ ಏನಾಗುತ್ತೆ, ಮನಸ್ಸು ನಮಗೆ ಶತ್ರುವಾಗಿ ಪರಿಣಮಿಸುತ್ತೆ. ಯಾಕೆಂದ್ರೆ ಆ ಮನಸ್ಸು ಅದರದೇ ಆದ ಆಲೋಚನೆಯಲ್ಲಿ ಬೀರುತ್ತೆ. ನಾವು 2ನೇ ಅಧ್ಯಾಯದಲ್ಲಿ ತಿಳ್ಕೊಂಡಿದ್ದೇವೆ, ಏನು? ನಮ್ಮ ಮನಸ್ಸು ಅನ್ನುವಂತಹದ್ದು ಅಂದ್ರೆ ಊಹಾತ್ಮಕ ಚಿಂತನೆಗಳನ್ನ ಮಾಡುವಂತಹದ್ದು. ಅದನ್ನ ಈ ಮನಸ್ಸಿಗೆ ಮೀನಿಂಗ್ ಮೇಕಿಂಗ್ ಮಷಿನ್ ಅಂತಾರೆ ಇಂಗ್ಲಿಷಲ್ಲಿ. ಅಂದ್ರೆ ಊಹಾತ್ಮಕ ಚಿಂತನೆಗಳ ಆ ಚಿಂತನೆಯನ್ನ ತಯಾರು ಮಾಡುವಂತಹ ಯಂತ್ರ, ಆ ಅರ್ಥ ಕಲ್ಪಿಸುವಂತಹ ಯಂತ್ರ ಆ ಮನಸ್ಸು ಅನ್ನುವಂತಹದ್ದು. ಅದರಿಂದ ಅದೇನ್ ಮಾಡುತ್ತೆ ಅಂದ್ರೆ ನಮ್ಮ ಹಿಂದಿನ ಅನುಭವಗಳು ಅಥವಾ ನಮ್ಮ ಏನೋ ಹಳೆಯ ಇದ್ರ ಎಕ್ಸ್ಪೀರಿಯನ್ಸ್ ಮೇಲೆ, ಸೊ ಆ ರೀತಿಯಾಗಿ ಮನಸ್ಸು ಏನ್ ಮಾಡುತ್ತೆ, ಅದರದೇ ಆದ ಲೆಕ್ಕಾಚಾರದಲ್ಲಿ ಯಾವಾಗಲೂ ಇರುತ್ತೆ. ಅದರಿಂದ ಆ ಮನಸ್ಸು ಬೇರೆ ಬೇರೆ ರೀತಿಯಾದಂತಹ ಚಿಂತನೆಗಳನ್ನ ಮಾಡುತ್ತೆ, ಊಹಾತ್ಮಕ ಚಿಂತನೆಗಳು. ಆ ಚಿಂತನೆಗಳಿಂದ ಏನಾಗುತ್ತೆ, ಇಂದ್ರಿಯಗಳು ಕಾರ್ಯಪ್ರವೃತ್ತರಾಗ್ತವೆ. ಆ ಇಂದ್ರಿಯಗಳು ಸಂತೋಷವನ್ನ ಬಯಸ್ತವೆ. ಅದರಿಂದ ಅದಕ್ಕೆ ನಾವು ಕೆಲಸ ಮಾಡ್ಲಿಕ್ಕೆ ಹೋಗ್ತೇವೆ. ಆದರೆ ಯಾವಾಗ ನಮ್ಮ ಇಂದ್ರಿಯ ತೃಪ್ತಿಯ ಹಿಂದೆ ನಾವು ಹೋಗ್ತೇವೋ ಆಗ ನಮಗೆ ಕ್ರೋಧ ಬರುತ್ತೆ. ಕ್ರೋಧದಿಂದ ಸಮೋಹ ಆಗತ್ತೆ, ಸ್ಮೃತಿ ಭ್ರಮೆ ಆಗತ್ತೆ. ಸ್ಮೃತಿ ವಿಭ್ರಮೆಯಿಂದ ನಾವು ಪತನ ಹೊಂದ್ತೇವೆ ಇಂದ್ರಿಯ ತೃಪ್ತಿಯ ಹಿಂದೆ ಹೋದ್ರೆ. ಅದರಿಂದ ಈ ಮನಸ್ಸು ಅನ್ನುವಂಥ ಬಹಳ ಮುಖ್ಯ. ಇದನ್ನ ನಾವು ನಮ್ಮ ಗೆಳೆಯನನ್ನಾಗಿ ಮಾಡಿಕೊಂಡಾಗ ಖಂಡಿತವಾಗಿಯೂ ನಾವು ನಮ್ಮ ಪತನದಿಂದ ನಾವು ಅದನ್ನ ನಮ್ಮನ್ನ ನಾವು ಮೇಲಕ್ಕೆ ಏಳಿಸ್ಬೋದು. ಅದರಿಂದ ಮನಸ್ಸೇ ನಮ್ಮನ್ನ ಉದ್ಧಾರ ಮಾಡಲಿಕ್ಕೆ ಕಾರಣ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ತೇವೆ. ಸೊ ಮನಸ್ಸು ಹೇಗಿರತ್ತೆ ಅಂದ್ರೆ, ಮೈಂಡ್ ಅಂದ್ರೆ ಈ ಮನಸ್ಸಿನಲ್ಲಿ ಅತ್ಯಂತ ಎಲ್ಲ ಹಳೆಯ ಆಲೋಚನೆಗಳು, ಅನುಭವಗಳು ಎಲ್ಲ ಅದರಲ್ಲಿ ಸ್ಟೋರ್ ಆಗಿರುತ್ತೆ. ಅದರಿಂದ ಈ ಮನಸ್ಸಿನಿಂದ ಈ ಇಂದ್ರಿಯಗಳ ಕೆಲಸ ಮಾಡಲಿಕ್ಕೆ ಶುರು ಮಾಡತ್ತೆ, ಮನಸ್ಸಿನ ಇನ್ಸ್ಟ್ರಕ್ಷನ್ಸ್ ಮೇಲಿಂದ. ಅದರಿಂದ ಮನಸ್ಸು ಏನ್ ಮಾಡತ್ತೆ, ಸಲಿಕ್ಕೆ ಅಂದ್ರೆ ಅದಕ್ಕೆ ಸಂತೋಷ ಇಂದ್ರಿಯಗಳ ಹಿತ ಆಗ್ಬೇಕು ಅನ್ನುವಂಥದ್ದು. ಅದರಿಂದ ನಾವು ಹೆಚ್ಚಾಗಿ ಹೇಳ್ತೇವೆ, ನನಗೆ ಅದಿಷ್ಟ, ನನಗೆ ಅದಿಷ್ಟ, ಇದಿಷ್ಟ ಅಂತ. ಸೊ
ಸೊ ನಮಗೆ ಅದು ಇಷ್ಟ ಇಲ್ಲ, ಇದಿಷ್ಟ ಇಲ್ಲ, ನನಗೆ ಅದು ಲೈಕ್ ಆಗಲ್ಲ, ಇದು ಲೈಕ್ ಆಗಲ್ಲ ಅನ್ನುವಂಥದ್ದು. ಅದೆಲ್ಲ ಯಾಕೆ ಬರ್ತದೆ ಅಂದರೆ ಅದೆಲ್ಲ ಬರ್ತಾ ಇರುವಂತಹದ್ದು ಈ ಊಹಾತ್ಮಕ ಚಿಂತನೆಗಳಿಂದ. ಅದರಿಂದ ನಮ್ಮ ಬುದ್ಧಿ ನಿರ್ಣಯವನ್ನ ಮಾಡತ್ತೆ, ಆದರೆ ಮೈಂಡು ಅನುಭವಗಳ ಮೇಲಿಂದ ಈ ರೀತಿಯಾದಂತಹ ಇಂದ್ರಿಯ ತೃಪ್ತಿಯ ಹಿಂದೆ ಹೋಗುವಂತಹ ಕೆಲಸಗಳು ಆಗತ್ತೆ. ಈ ಶ್ರೀ ಭಾಗವತದಲ್ಲಿ ಒಂದು ಶ್ಲೋಕ ಬರುತ್ತೆ ಹೀಗೆ. ಬ್ರಾಹ್ಮಣ ಹೇಳ್ತಾನೆ, ದ್ವಿಜವಾಚ ನಾಯಂ ಜನೋ ಮೇ ಸುಖ ದುಃಖ ಹೇತು ನ ದೇವತಾತ್ಮ ಗೃಹ ಕರ್ಮಕಾಲ ಮನಃ ಪರಂ ಕಾರಣಮಾಮನಂತಿ ಸಂಸಾರ ಚಕ್ರಂ ವಿವರ್ತಯೇ ದಯ. ಐಶ್ವರ್ಯ ಹರೇ ಕೃಷ್ಣ. ಓ ಬ್ರಾಹ್ಮಣನು ಹೇಳಿದನು, ಈ ಜನರು ದೇವತೆಗಳು, ನನ್ನ ಸ್ವಂತ ದೇಹ ಅಥವಾ ಗ್ರಹಗಳು ನನ್ನ ಸಂತೋಷ ಮತ್ತು ದುಃಖಕ್ಕೆ ಕಾರಣರಲ್ಲ. ನನ್ನ ಹಿಂದಿನ ಕೆಲಸ ಅಥವಾ ಸಮಯವೂ ಅಲ್ಲ, ಬದಲಾಗಿ ಮನಸ್ಸು ಮಾತ್ರ ಸಂತೋಷ ಮತ್ತು ದುಃಖವನ್ನು ಉಂಟು ಮಾಡುತ್ತದೆ ಮತ್ತು ಭೌತಿಕ ಜೀವನದ ತಿರುಗುವಿಕೆಯನ್ನು ಶಾಶ್ವತಗೊಳಿಸುತ್ತದೆ. ಸಂಸಾರ ಚಕ್ರಂ ಪರಿವರ್ತಯೇದ ಅಂದ್ರೆ ಇದು ಸಂಸಾರ ಚಕ್ರ ಅಂದ್ರೆ ಈ ಭೌತಿಕ ಜೀವನದ ತಿರುಗುವಿಕೆ. ಹಾಗಂದ್ರೆ ಏನು? ಭೌತಿಕ ಜೀವನದಲ್ಲಿ ನಾವು ಲಕ್ಷಾಂತರ ವರ್ಷ ತಿರುಗಾಡ್ತಾ ಇರ್ತೇವೆ, ಒಂದು ಶರೀರದಿಂದ ಇನ್ನೊಂದು ಶರೀರಕ್ಕೆ ಚಲಿಸ್ತಾ ಇರ್ತೇವೆ. ಅಂದ್ರೆ ಆತ್ಮ ಅನ್ನುವಂತಹದ್ದು ಹೋಗ್ತಾ ಇರತ್ತೆ. ನಾವು ತಿಳ್ಕೊಳ್ಬಹುದು, ನನಗೇನು ಏನು ಗೊತ್ತಿದೆ, ನಾನು ಏನಾಗ್ತೇನೆ ಏನಾಗೋದಿಲ್ಲ ಅಂತ. ಆದ್ರೆ ಈಗ ನಾವು ಏನು ಅನುಭವಿಸ್ತಾ ಇದ್ದೀವೋ ಅದಕ್ಕಿಂತ ಇನ್ನೂ ಬೆಟರ್ ಅನುಭವಗಳು ನಮಗೆ ಇನ್ನೊಂದು ಜನ್ಮದಲ್ಲಿ ಸಿಗಬಹುದು. ಆದ್ರಿಂದ ಈ ಬ್ರಾಹ್ಮಣ ಹೇಳ್ತಾ ಇರುವಂತಹದ್ದು ಏನಂದ್ರೆ, ನನ್ನ ಈಗಿನ ಪರಿಸ್ಥಿತಿಗೆ, ನನ್ನ ಈಗಿನ ದುಃಖಕ್ಕೆ, ನನ್ನ ಹಿಂದಿನ ಯಾವ ಕರ್ಮಗಳು ಅಥವಾ ದೇವತೆಗಳು ಅಥವಾ ಗ್ರಹಗಳು, ನಾವು ಜ್ಯೋತಿಷ್ಯ ನೋಡ್ಲಿಕ್ಕೆ ಹೋಗ್ತೇವೆ, ಜ್ಯೋತಿಷ್ಯ ಸರ್ ನನ್ಗೆ ಆಗ್ಬೋದು ಗುರುಗಳೇ ಅಂತ, ಆ ರೀತಿಯಾಗಿ. ಅದರಿಂದ ಇವನು ಹೇಳ್ತಾರೆ, ಗ್ರಹಗಳು ನನ್ನ ಸಂತೋಷ ಮತ್ತು ದುಃಖಕ್ಕೆ ಕಾರಣವೇ ಅಲ್ಲ. ಅವನು ಹೇಳ್ತಾ ಇದ್ದಾನೆ, ನನ್ನ ಮನಸ್ಸು ಮಾತ್ರ ಕಾರಣ. ಯಾಕೆಂದ್ರೆ ಮನಸ್ಸನ್ನ ನಾವು ನಿಗ್ರಹಿಸುವುದರಿಂದ ಖಂಡಿತವಾಗಿಯೂ ನಾವು ಶಾಶ್ವತ ಸಂತೋಷವನ್ನ ಪಡೆಯಬಹುದು ಅನ್ನುವಂಥದ್ದನ್ನು ನಾವು ಮುಂದೆ ಅರ್ಥ ಮಾಡಿಕೊಳ್ತಾ ಹೋಗ್ತೇವೆ ಭಗವದ್ಗೀತೆಯಿಂದ. ಇಲ್ಲ ಅಂದ್ರೆ ಈ ಮನಸ್ಸು ಅನ್ನುವಂಥದ್ದು ನಮ್ಮ ಶಾಶ್ವತ ತಿರುಗಾಟವನ್ನ ಅಂದ್ರೆ ಬದ್ಧಗೊಳಿಸುತ್ತೆ. ನಾವು ಮತ್ತೆ ಮತ್ತೆ ಏನೋ ಸತತ ಏನ್ ಹೇಳ್ತೇವೆ ಅದು ಏನ್ ಹೇಳ್ತೇವೆ, ಅದಕ್ಕೊಂದು ಇದಿದೆ, ಏನೋ ಆಮೇಲೆ ಹೇಳ್ತೇನೆ ನೆನಪಾದಾಗ. ಪುನರಪಿ ಮರಣಂ ಪುನರಪಿ ಜನಂ ಜಠರೇ ಶಯನಂ. ಸೊ ಮತ್ತೆ ಮತ್ತೆ ಹುಟ್ಟುವುದು, ಮತ್ತೆ ಮತ್ತೆ ಸಾಯುವುದು, ಇದು ಭೌತಿಕ ಜಗತ್ತಿನ ತಿರುಗಾಟ ಅನ್ನುವಂಥದ್ದು. ಅದರಿಂದ ಮನಸ್ಸು ನಮ್ಮ ಗೆಳೆಯ. ಮನಸ್ಸನ್ನು ನಾವು ಕಂಟ್ರೋಲ್ ಇಟ್ಕೊಂಡಾಗ, ಅದು ನಮ್ಮ ಮಿತ್ರ ಆದಾಗ, ಅಂದ್ರೆ ನಮ್ಮ ಬುದ್ಧಿ ಹೇಳಿದ್ದನ್ನ ಮನಸ್ಸು ಕೇಳಬೇಕು, ಮನಸ್ಸು ಹೇಳಿದ್ದನ್ನ ಇಂದ್ರಿಯಗಳು ಕೇಳ್ತವೆ. ಇಲ್ಲ ಅಂದ್ರೆ ಮನಸ್ಸೇ ಚಂಚಲವಾಗ ಈ ಇಂದ್ರಿಯಗಳು ಚಂಚಲ ಆಗ್ತವೆ. ಆದ್ರಿಂದ ಈ ಬುದ್ಧಿ ಅಲ್ಲಿ ಕೆಲಸ ಮಾಡುವುದಿಲ್ಲ. ಆದ್ರಿಂದ ಈ ಬುದ್ಧಿ ಕೆಲಸ ಮಾಡಬೇಕು ಅಂದ್ರೆ ಆ ಬುದ್ಧಿ ಅನ್ನುವಂಥದ್ದು ನನ್ನದಲ್ಲ, ಅದು ಭಗವಂತ ಕೊಡುವಂತಹದ್ದು. ಅದರಿಂದ ಈ ಮನಸ್ಸನ್ನು ನಾವು ನಿಗ್ರಹಿಸುವುದಕ್ಕೆ ಆ ಬುದ್ಧಿಯನ್ನು ಉಪಯೋಗಿಸಬೇಕು ಅನ್ನುವಂಥದ್ದು. ಅದರಿಂದ ಬುದ್ಧಿ, ಆ ಮನಸ್ಸು ನಮ್ಮ ಗೆಳೆಯನಾದಾಗ ನಾವು ಆ ಬುದ್ಧಿಯ ಏನು ಡೈರೆಕ್ಷನ್ ಇದೆ ಅದು ಎಲ್ಲಿಂದ ಬರುತ್ತೆ ಅನ್ನುವಂಥದ್ದು ನಿಮಗೂ ಅರ್ಥ ಆಗುತ್ತೆ ಮುಂದೆ. ಸೊ ಆ ರೀತಿಯ ಡೈರೆಕ್ಷನ್ ಅನ್ನು ನಾವು ಸರಿಯಾಗಿ ಕೇಳ್ಕೊಂಡು ಹೋಗ್ತೇವೆ. ಆಮೇಲೆ ನಮ್ಮ ಆರೋಗ್ಯವೂ ಸಹಿತ ಅದರಿಂದ ಸುಧಾರಣೆ ಆಗತ್ತೆ. ಈ ಡಯಾಬಿಟಿಸ್, BP, ಅದು ಸ್ಟ್ರೆಸ್ಸು, ಟೆನ್ಷನ್ನು ಅದೆಲ್ಲ ಎಲ್ಲಿಂದ ಬರುತ್ತೆ? ಅದು ಬರುವುದೇ ನಮ್ಮ ಚಂಚಲವಾದ ಮನಸ್ಸಿನಿಂದ. ಅದರಿಂದ ಡಿಟ್ಯಾಚ್ಡ್ ಫ್ರಮ್ ಸೆನ್ಸ್ ಗ್ರಾಟಿಫಿಕೇಶನ್ ಅಂದ್ರೆ ನಾವು ಇಂದ್ರಿಯ ತೃಪ್ತಿಯ ಬಯಕೆಯಿಂದ ಹೊರಗೆ ಬರುವಂತಹದ್ದು, ಮತ್ತೆ ಹೇಗೆ ಮಾಡುವುದರಿಂದ ನಮಗೆ ನಿಜವಾದ ಸ್ವಾತಂತ್ರ್ಯದ ಅನುಭವ ಆಗುವಂತಹದ್ದು ಮತ್ತು ನಮ್ಮನ್ನು ನಾವು ಉದ್ಧಾರ ಮಾಡಿಕೊಳ್ಳುವಂತಹದ್ದು. ಅದೇ ನಮ್ಮ ಮನಸ್ಸು ಶತ್ರುವಾಗಿ ಪರಿಣಮಿಸಿದರೆ ನಮಗೆ ಹೆಚ್ಚು ಹೆಚ್ಚು ನಾವು ಪಾಪಕರ ಕ್ರಿಯೆಗಳ ಮಾಡುವಂತಹದ್ದು, ಅದಕ್ಕೆ ಫಲಾನುಭವ ಅನುಭವಿಸಬೇಕಾಗತ್ತೆ. ಹೆಚ್ಚು ಕಾಮದ ಹಿಂದೆ, ಕೋಪದ ಹಿಂದೆ, ಕಾಮ, ಕ್ರೋಧ, ಮಾತ್ಸರ್ಯ, ಮದ, ಮಾತ್ಸರ್ಯ, ಹೀಗೆ ಅದರ ಅದು ನಮ್ಮನ್ನ ಹಿಡ್ಕೊಳ್ಳತ್ತೆ, ಗ್ರಿಪ್ ಮಾಡತ್ತೆ ಮತ್ತು ನಮಗೆ ಅತ್ಯಂತ ಕೋಪ ಬರುವ ನಮ್ಮ ಅನುಭವಗಳು ಹೇಗಿರುತ್ತೆ, ನಮ್ಮ ಬಿಹೇವಿಯರ್ ಹೇಗಿರುತ್ತೆ, ಅದರಿಂದ ಅಂದ್ರೆ ನಾವು ಅತ್ಯಂತ ಕೋಪಗೊಳ್ಳುವಂತಹದ್ದು,
ಬೇರೆಯವರಿಗೆ ತೊಂದರೆ ಕೊಡುವಂತಹದ್ದು, ಮತ್ತೆ ಯಾವುದೇ ರೀತಿಯಾದಂಥ ನಮಗೆ ಸ್ವಂತ ಮಾರ್ಗದರ್ಶನ ಇಲ್ಲದೆ ಇರುವಂಥದ್ದು, ನಾನು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನುವಂತಹದ್ದು ಸಹಿತ ಆ ಒಂದು ಸಹಜ ಒಂದು ಇದನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಅದರಿಂದ ಆವಾಗ ಏನಾಗುತ್ತೆ, ನಾವು ಪತನ ಹೊಂದ್ತೇವೆ, ನಾವು ಭೌತಿಕ ಪ್ರಪಂಚದ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ತೇವೆ. ಈಗ ಯೋಗ ಅಂದ್ರೆ ಏನು ಅನ್ನುವಂತ ನಾವು ಫಸ್ಟ್ ತಿಳ್ಕೊಳ್ಬೇಕು. ಯೋಗ ಅಂದರೆ ಏನನ್ನಾದ್ರೂ ಪಡೆಯುವಂತಹದ್ದು. ನಿಜವಾಗಿ ಏನನ್ನಾದ್ರೂ ಅನ್ನೋದಕ್ಕಿಂತ ಇಲ್ಲ, ನಾವು ಹೇಳ್ತೇವಲ್ಲ, ಅದು ಯೋಗ ಇದ್ರೆ ನಿಮ್ಗೆ ಸಿಗತ್ತೆ. ಈಗ ಯಾರೊಬ್ಬ ಮನೆ ಮಾಡಬೇಕು ಅಂತ ನಾವು ನಿರ್ಧಾರ ಮಾಡಿದ್ರೆ, ಮನೆ ಕಟ್ಟಬೇಕು ಅಂತ, ಅದು ನಿನಗೆ ಯೋಗ ಇದ್ರೆ ನಿನಗೆ ಅದು ಸಿಗತ್ತೆ ಅಂತ. ಯೋಗ ಆದ್ರೆ ನಾವೇನನ್ನಾದ್ರೂ ಪಡೆಯುವಂತ. ಆದ್ರೆ ಇಲ್ಲಿ ನಾವು ಭಗವತ್ ಸಾಕ್ಷಾತ್ಕಾರದ, ಆತ್ಮ ಸಾಕ್ಷಾತ್ಕಾರದ ಮಾತಾಡ್ತಾ ಇರೋದ್ರಿಂದ ಇಲ್ಲಿ ಯೋಗ ಅಂದ್ರೆ ಏನು ಅನ್ನುವಂಥದ್ದನ್ನ ಈ ರೀತಿ ಎಲ್ಲ ಮಾಡುವುದು ಯೋಗನ? ನೀವೇನ್ ಹೇಳ್ತೀರಾ? ಇವೆಲ್ಲ ಯೋಗನ? ರೆಸ್ಪಾಂಡ್ ಮಾಡಿ. ಯಾಕೆ ಇನ್ನೊಮ್ಮೆ ಹೇಳಿ, ಇದೆಲ್ಲ ಯೋಗ? ಇನ್ನೊಮ್ಮೆ ಹೇಳಿ ಕ್ವೆಶ್ಚನ್, ಇನ್ನೊಂದ್ಸಲ ಹೇಳಿ. ಏನನ್ನ? ಇದನ್ನ ಅಲ್ಲಲ್ಲ, ಯೋಗ ಇವೆಲ್ಲ ನೀವೇನ್ ನೋಡ್ತಾ ಇದ್ದೀರಾ ಸ್ಕ್ರೀನ್ ಅಲ್ಲಿ, ಇದೆಲ್ಲ ಯೋಗನ? ಇದೆಲ್ಲ ಯೋಗ ಅಂತ ಕರೀತಾರ ಇದಕ್ಕೆಲ್ಲ? ದೇಹಕ್ಕೆ ಅದು ಎಲ್ಲ ಸಾಧನೆ ಇದು ಅನ್ಸುತ್ತೆ ಯೋಗ ಗುರುಗಳೇ. ಅಲ್ಲ. ಇದೆಲ್ಲ ಇದು ಯೋಗ ಅಲ್ಲ, ಅದು ಒಂದು ಸಾಧನೆ ಅಂತ ಅನ್ಸುತ್ತೆ. ಹಾ, ಅದು ಒಂದು ಸಾಧನೆ ತರಂತೆ. ಓಕೆ, ಆತ್ಮ ಇದೆಲ್ಲ ಸಾಕ್ಷಾತ್ಕಾರದಿಂದ ದೊಡ್ಡ ಯೋಗ ಯಾವುದಿಲ್ಲ ಅಂತ ಭಗವಂತನೇ ಹೇಳಿದ್ದಾರೆ. ಈಗ ಯೋಗದಲ್ಲಿ ಏನೇನಿದೆ ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಳೋಣ. ಆತ್ಮ ಸಾಕ್ಷಾತ್ಕಾರಕ್ಕೆ ಹೋಗುವಾಗ ನಾವು ಯೋಗ ಮಾಡ್ತೇವೆ. ಅದಕ್ಕಾಗಿ ನಾವು ಭಕ್ತಿ ಯೋಗ ಅಂತೇವೆ, ಕರ್ಮಯೋಗ ಅಂತೇವೆ, ಜ್ಞಾನ ಅಂತೇವೆ, ಅಷ್ಟಾಂಗ ಯೋಗ ಇದೆ ಇಲ್ಲೀಗ. ಆದರೆ ಇದೆಲ್ಲ ಯೋಗನ ಅಂತ ನಾವು ಕೇಳ್ತಾ ಇದ್ವಿ. ನಿಮ್ಮ ಆಲೋಚನೆಗಳೇನು? ಆಫೀಸ್ ಯೋಗ, ಯೋಗ, ಈ ರೀತಿಯಾದ ಯೋಗಗಳು ಇದು ನಮ್ಮ ಆರೋಗ್ಯಕ್ಕೆ ಬೇಕಿರುವಂತ ಯೋಗ ಅಷ್ಟೇನೆ ಗುರುಗಳೇ. ಇದು ನನ್ನ ಉದ್ದೇಶ, ನನ್ನ ಲೆಕ್ಕದಲ್ಲಿ ನಮ್ಮ ದೇಹ ಆರೋಗ್ಯವಾಗಿ ಇಟ್ಕೊಳ್ಳಕ್ಕೆ ಬೇಕಾಗಿರುವಂತ ಯೋಗ ಅಷ್ಟೇ ಇದು. ದೇಹಕ್ಕೆ ಮಾತ್ರ ಪ್ರಭುಜಿ, ಮಾನಸಿಕವಾಗಿ ಆಧ್ಯಾತ್ಮ ವೈರಾಗ್ಯವೇ ಹೋಗಿ ಅದರಿಂದ ಏನು ಬರುವುದಿಲ್ಲ. ಸಿಗುತ್ತೆ, ಬರೋದಿಲ್ಲ ಅಂತ ಹೇಳಕ್ಕಾಗಲ್ಲ. ಯೋಗದಿಂದ ಮಾನಸಿಕವಾಗಿ ಕೂಡ ನಾವು ಇಂಪ್ರೂವ್ ಆಗ್ತೇವೆ ಯೋಗ ಮಾಡೋದ್ರಿಂದ. ಸ್ಥಿರತೆ ತಗೋತೀವಿ ಗುರುಗಳೇ. ಈ ತರ ಯೋಗ ಮಾಡೋದ್ರಿಂದ ಒಂದು ಸ್ಥಿರವಾದ ಮನಸ್ಸನ್ನ ತಗೋಬಹುದು ಅಷ್ಟೇ. ನಾವು ಆರೋಗ್ಯ ತಗೋಬಹುದು, ಆರೋಗ್ಯದಿಂದ ಮತ್ತೆ ಭಕ್ತಿ ಯೋಗದ ಕಡೆ ಹೋಗ್ಬಹುದು. ಓಕೆ, ಹರೇ ಧನ್ಯವಾದಗಳು. ಸೊ ಈ ರೀತಿಯಾಗಿ ಯೋಗದ ಬಗ್ಗೆ ಮ್ಯಾಗಝಿನ್ಗಳು, ಬೇರೆ ಬೇರೆ ರೀತಿಯಾದಂಥ ಯೋಗ, ಇವರು ಅವರು ಇವರು. ಸೊ ಆದ್ರೆ ನಾವೀಗ ಅಷ್ಟಾಂಗ ಯೋಗದ ಬಗ್ಗೆ ನಿಜವಾದ ಯೋಗ ಅಂದ್ರೆ ಏನು ಅನ್ನೋದನ್ನ ನಾವು ತಿಳೋಣ. ಅಷ್ಟಾಂಗ ಯೋಗ ಅಂದ್ರೆ ಅಷ್ಟ ಅಂಗ ಯೋಗ. ಈ ಅಷ್ಟಾಂಗ ಯೋಗದಲ್ಲಿ ಯಮ ಇದೆ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಈ 8 ಸೇರಿದಾಗ ಸೊ ಇದು ಪರಿಪೂರ್ಣ ಯೋಗ, ಅಷ್ಟ ಅಂಗ ಯೋಗ ಅಂತ ಅನ್ಸ್ಕೊಳ್ಳುತ್ತೆ. ಅದರ ಭಾಗಗಳು ಉದಾಹರಣೆ ಇದೆ, ನಿಯಮ ಇದೆ, ಆಸನ ಇದೆ, ಪ್ರಾಣಾಯಾಮ, ಎಲ್ಲ ಬೇರೆ 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 ಒಂದೊಂದು ಹಂತಗಳು ಯೋಗ ಸಾಧನೆಯಲ್ಲಿ ನಾವು ಮಾಡಬೇಕಂತ. ಅದು ಅಷ್ಟಾಂಗ ಯೋಗ. ಇದು ಹೇಗೆ ಮಾಡುವುದು ಅನ್ನೋದನ್ನು ನಾವು ನೋಡೋಣ. ಅಂದ್ರೆ ಬಾಹಿಕವಾಗಿ ನಾವು ಶಿಸ್ತುಬದ್ಧ ಜೀವನವನ್ನ ಬಂತದ್ದು. ಅಷ್ಟಾಂಗ ಯೋಗ ಪದ್ಧತಿಯಲ್ಲಿ ಮೊದಲನೇದಾಗಿ ಯಮ, ಅವನು ಶಿಸ್ತುಬದ್ಧ. ಆಮೇಲೆ ಆಂತರಂಗಿಕವಾಗಿಯೂ ಸಹಿತ ಶುದ್ಧಿ ಆಗುವಂತಹದ್ದು. ಆಲೋಚನೆಗಳಿರ್ಬೋದು, ತಿನ್ನುವಂತ ಆಹಾರ ಇರ್ಬೋದು, ಸರಿಯಾದ ನಿದ್ರೆ ಮಾಡುವಂತಹದ್ದು ಇರ್ಬೋದು, ಅದನ್ನೆಲ್ಲ ನೋಡ್ತಾ ಹೋಗೋಣ. ಆಮೇಲೆ ಆಸನ ಅಂದ್ರೆ ಒಂದು ರೀತಿಯಾದಂತಹ ಆಸನದ ಭಂಗಿಯಲ್ಲಿ, ಯೋಗಾಸನ ಅಂತ ನಾವು ಏನ್ ಹೇಳ್ತೇವೆ, ಆ ಆಸನದ ಭಂಗಿಯಲ್ಲಿ ಅವನು ಧ್ಯಾನ ಮಾಡ್ಬೇಕು, ಪ್ರಾಣಾಯಾಮ ಮಾಡಬೇಕು. ಪ್ರಾಣಾಯಾಮದಲ್ಲಿ ಅವನು ತನ್ನ ಬ್ರೆತ್ ಕಂಟ್ರೋಲ್ ಮಾಡ್ತಾನೆ, ಉಸಿರಾಟದಲ್ಲಿ ಇರ್ತಾನೆ. ಆಮೇಲೆ ಪ್ರತ್ಯಾಹಾರ, ಅಲ್ಲಿ ಆ ರೀತಿಯಾಗಿ ಪ್ರಾಣಾಯಾಮ ಮಾಡ್ತಾ 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 ಈ ಸರಿಸ್ತಾನೆ. ಅಂದ್ರೆ ಅವನು ಇಲ್ಲೇ ಇದ್ರೂ ಸಹಿತ ಅವನಿಗೆ ಈ ಹೊರಗಿನ ಪ್ರಪಂಚದ ಒಂದು ಭೌತಿಕ ಪ್ರಪಂಚದ ಇರುವಿಕೆಯ ಬಗ್ಗೆ ಅವನಿಗೆ ಯಾವುದೇ ರೀತಿಯಾದಂತಹ ಒಂದು ಸಂಬಂಧ ಇರುವುದಿಲ್ಲ, ಅವನಲ್ಲೇ ಇದ್ರೂ ಸಹಿತ.
ಅದರಿಂದ ಧಾರಣದಲ್ಲಿ ಅವನಿಗೆ ಒಂದು ಹೇಗೆ ಆ, ಆ, ಈ ಗಾಳಿ ಇಲ್ಲದೆ ಇರುವಂತಹ ದೀಪ ಹೇಗೆ ಗಾಳಿ ಇಲ್ಲದೆ ಇರುವಲ್ಲಿ ಹೇಗೆ ಅದು ಅಚಲವಾಗಿರುತ್ತೋ ಅದೇ ರೀತಿಯಾಗಿ ಅವನ ಕಾನ್ಸಂಟ್ರೇಷನ್ ಲೆವೆಲ್ ಪೂರ್ತಿಯಾಗಿ ತನ್ನಲ್ಲಿರುವ ಮೇಲೆ ಇರುತ್ತೆ. ಆಮೇಲೆ ಧ್ಯಾನ ಮಾಡ್ತಾ ಮಾಡ್ತಾ ಅವನು ಧ್ಯಾನಾಸಕ್ತಿಯಲ್ಲಿ ಬಂದು ಭಗವಂತನ ಜೊತೆಗೆ ತನ್ನ ಸಂಬಂಧವನ್ನ ಕಲ್ಪಿಸ್ತಾನೆ. ಕೊನೆಯದಾಗಿ ಅವನು ಭಗವಂತನ ಜೊತೆಗೆ ಸಂಬಂಧ ಅವನ ಅವನ ಅಲ್ಲಿ ಅವನಿಗೆ ಪೂರ್ತಿಯಾಗಿ ಶರಣಾಗತನಾಗ್ತಾನೆ ಸಮಾಧಿಯ ಸ್ಥಿತಿಯಲ್ಲಿ. ಸೊ ಇದು ಅಷ್ಟಾಂಗ ಯೋಗ ಅನ್ನುವಂತಹದ್ದು. ಸೊ ಇದು ಯಾರಾದರೂ ಒಬ್ರು ಓದಿ. ಹರೇ ಕೃಷ್ಣ. ಯಮ ಅವನು ಏಕಾಂತ ಸ್ಥಳದಲ್ಲಿ ಏಕಾಂಗಿಯಾಗಿ ವಾಸಿಸಬೇಕು ಮತ್ತು ಯಾವಾಗಲೂ ತನ್ನ ಮನಸ್ಸನ್ನು ಎಚ್ಚರಿಕೆಯಿಂದ ನಿಯಂತ್ರಿಸಬೇಕು. ನಿಯಮ ತಿನ್ನುವುದು, ಮಲಗುವುದು, ಕೆಲಸ ಮಾಡುವುದು ಮತ್ತು ಮನರಂಜನೆಯ ಅಭ್ಯಾಸಗಳಲ್ಲಿ ಮಿತವಾಗಿರುತ್ತಾನೆ. ಆಸನ ನೆಲದ ಮೇಲೆ ಕುಶಾ ಹುಲ್ಲನ್ನು ಹಾಕಿ ನಂತರ ಅದನ್ನು ಜಿಂಕೆ ಚರ್ಮದಿಂದ ಮುಚ್ಚಿ ಆಸನವು ತುಂಬಾ ಎತ್ತರವಾಗಿರಬಾರದು ಅಥವಾ ತುಂಬಾ ಕೆಳಗಿರಬಾರದು ಮತ್ತು ಪವಿತ್ರ ಸ್ಥಳದಲ್ಲಿ ನೆಲೆಗೊಂಡಿರಬೇಕು. ಒಬ್ಬನು ತನ್ನ ದೇಹ, ಕುತ್ತಿಗೆ ಮತ್ತು ತಲೆಯನ್ನು ನೇರ ರೇಖೆಯಲ್ಲಿ ಹಿಡಿದಿಟ್ಟುಕೊಳ್ಳಬೇಕು ಮತ್ತು ಮೂಗಿನ ತುದಿಯಲ್ಲಿ ಸ್ಥಿರವಾಗಿ ನೋಡಬೇಕು. ಹೀಗೆ ಶೋಭೆ ಇಲ್ಲದ ನಿಶ್ಶಬ್ದ ಮನಸ್ಸಿನಿಂದ, ಭಯವಿಲ್ಲದೆ ಲೈಂಗಿಕ ಜೀವನದಿಂದ ಸಂಪೂರ್ಣವಾಗಿ ಮುಕ್ತನಾಗಿ ನನ್ನನ್ನು ಧ್ಯಾನಿಸಬೇಕು. ಪ್ರಾಣಾಯಾಮ ಹೊರಹೋಗುವ ಪ್ರಭುಜಿ, ಅದಕ್ಕೆ ಕೆಳಗಡೆದು ಪ್ರಾಣಾಯಾಮ ಕಾಣಿಸ್ತಾ ಇಲ್ಲ ಪ್ರಭುಜಿ. ಉಸಿರಾಟದ ಚಲನೆಯನ್ನು ಒಳ ಬರುವಿಕೆಗಾಗಿ ಮತ್ತು ಒಳ ಬರುವ ಉಸಿರಾಟವನ್ನು ಅದಷ್ಟೇ ಕಾಣಿಸ್ತಾ ಇದೆ ಪ್ರಭುಜಿ. ಇಷ್ಟು ಮಾತ್ರ ಡಿಸ್ಪ್ಲೇ ಆಗ್ತಾ ಇದೆ. ಒಳಬರುವ ಉಸಿರಾಟವನ್ನು ಹೊರಹೋಗುವಲ್ಲಿ ನಿಲ್ಲಿಸುವುದನ್ನು ಅಭ್ಯಾಸ ಮಾಡಿ ಮತ್ತು ಅಂತಿಮವಾಗಿ ಟ್ರಾನ್ಸ್ ನಲ್ಲಿ ಉಳಿತಾನೆ ಅನ್ನುವಂಥ. ಅಷ್ಟಾಂಗ ಯೋಗದಲ್ಲಿ ಮೊದಲನೇದಾಗಿ ಯಮ. ಆ ಯಮ ಅಂದ್ರೆ ಅವನು ಒಬ್ಬನೇ ಇರಬೇಕಾಗಿರುವಂತ, ಅವನು ಇರಬಾರದು. ಅವನು ಈ ತನ್ನ ಅಷ್ಟಾಂಗ ಯೋಗ ಇದು ಬಹಳ ಸಮಯ ತೆಗೆದುಕೊಳ್ಳುವಂತಹದ್ದು. ಎಲ್ಲ ಅವನು ಅಭ್ಯಾಸ ಮಾಡಿಕೊಂಡು ಆಮೇಲೆ ಅವನು ಒಂದೊಂದೇ ಹಂತವನ್ನು ಮೇಲೆ ಇರ್ತಾ ಹೋಗ್ತಾನೆ. ಆಮೇಲೆ ನಿಯಮ, ಪ್ರತಿಯೊಂದರಲ್ಲಿಯೂ ಅವನಿಗೆ ರೆಗ್ಯುಲರ್ ಅಂದ್ರೆ ಎಲ್ಲ ಕಂಟ್ರೋಲ್ ಮಾಡುವಂಥದ್ದು. ಎಷ್ಟು ತಿನ್ಬೇಕು, ಎಷ್ಟು ಹೊತ್ತು ಮಲಗಬೇಕು, ಜಾಸ್ತಿ ನಿದ್ರೆ ಮಾಡಬಾರ್ದು. 3 ರಿಂದ 4 ತಾಸು ಮ್ಯಾಕ್ಸಿಮಮ್ ನಿದ್ರೆ ಮಾಡ್ತಾರೆ ಯೋಗಿಗಳು. ಅಷ್ಟು ಮಾಡೋದಿಲ್ಲ ಕೆಲವರು, 2 ಅವರ್ 2 ಅವರ್ 3 ಅವರ್ ಮ್ಯಾಕ್ಸಿಮಮ್. ಸೊ ಮಲಗುವುದು, ಕೆಲಸ ಮಾಡುವುದು, ಮನ ಎಂಟರ್ಟೈನ್ಮೆಂಟ್ ಅದರಲ್ಲಿ ಸಹಿತ ಹರೇ ಕೃಷ್ಣ. ಸಾರಿ, ಮ್ಯೂಟ್ ಹಾಕೊಂಡಿತ್ತು. ಕೇಳಿಸ್ತಾ ಇದೆ ಅಲ್ಲ ಎಲ್ರಿಗೂ? ಕೇಳಿಸ್ತಾ ಇದೆ. ಸಾರಿ. ಹರೇ ಕೃಷ್ಣ. ಮ್ಯೂಟ್ ಇಟ್ಟು ನಾನು ಹೇಳ್ತಾನೆ ಇದ್ದೀನಿ. ಓಕೆ. ಸೊ ಯಮ ಅಂದ್ರೆ ಅವನು ಒಬ್ಬನೇ ಇರುವಂತಹದ್ದು. ಹೇಗೆ
ಸೈಲೆಂಟ್ ಅಂದ್ರೆ ಯಾರು ಎಲ್ಲೇ ಇದ್ರೂ ಸಹಿತ ಜನರಲಿ ಮಿಕ್ಸ್ ಆಗದೆ ಇರುವಂತಹದ್ದು. ಆಮೇಲೆ ಅವನು ನಿಯಮಿತವಾಗಿ ಎಷ್ಟು ತಿನ್ನುವುದು, ಎಷ್ಟು ಮಲಗುವುದು, ಮತ್ತೆ ಮನೋರಂಜನೆಯಲ್ಲಿ ಸಹಿತ ಜಾಸ್ತಿ ಆಸಕ್ತಿ ಇಲ್ಲದೆ ಇರುವಂತಹದ್ದು. ಆಮೇಲೆ ಅವನು ಧ್ಯಾನಕ್ಕೆ ರೆಡಿ ಆಗ್ಬೇಕಾಗತ್ತೆ. ಧ್ಯಾನ ಮಾಡ್ಲಿಕ್ಕೆ ಅವನು ಕುತ್ಕೊಳ್ಳೋದು ಹೇಗೆ? ಯೋಗಾಸನ. ಅವನು ಕುಳಿತುಕೊಳ್ಳುವಾಗ ಆ ಧ್ಯಾನಕ್ಕೆ ಕುಳಿತುಕೊಳ್ಳುವ ಮೊದಲು ಅವನು ಜಿಂಕೆ ಚರ್ಮ, ಈ ಕುಶಾ ಹುಲ್ಲು, ಈ ದರ್ಬೆ ಅಂತ ಕರಿತೇವೆ, ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು ಅಲ್ವಾ? ನಾವೇನಾದ್ರೂ ಒಂದು ಶುಭ ಕಾರ್ಯಗಳನ್ನ ಮಾಡುವಾಗ ದರ್ಬೆಯ ಒಂದು ಉಂಗುರದ ತರ ಮಾಡಿ ಈ ಬೆರಳಿಗೆಲ್ಲ ಹಾಕೊಳ್ತೇವೆ ಪೂಜೆ ಮಾಡುವಾಗ. ಆ ಥರದ್ದು ಆ ರೀತಿಯಾದಂಥ ಒಂದು ದರ್ಬೆಯ ಹುಲ್ಲಿನ ಮೇಲೆ ಜಿಂಕೆಯ ಚರ್ಮನ ಹಾಕೊಂಡು ಅವನು ಕೂತ್ಕೊಳ್ಬೇಕು. ಯಾಕೆಂದ್ರೆ ಅವು ಯಾವುದೇ ರೀತಿಯಾದಂತಹ ಕ್ರಿಮಿಕೀಟಗಳು ಹತ್ರ ಬರದೇ ಇರುವ ಹಾಗೆ ನೋಡ್ಕೊಳ್ಳುತ್ತೆ. ಆ ಜಿಂಕೆ ಚರ್ಮನೂ ಹಾಗೆ, ಆ ದರ್ಬೆಯೂ ಹಾಗೆ. ಸೊ ಅದರಿಂದ ಅವನ ಕುಳಿತುಕೊಳ್ಳುವಂತಹ ಆಸನ ಹೇಗಿರಬೇಕು ಧ್ಯಾನಕ್ಕೆ ಅಂದ್ರೆ, ಅದು ಜಾಸ್ತಿ ಮೇಲೂ ಇರಬಾರ್ದು, ಜಾಸ್ತಿ ಕೆಳಗೇನೂ ಇರಬಾರ್ದು. ಆ ರೀತಿಯಾಗಿ ಅವನು ಸರಳ ರೇಖೆಯಲ್ಲಿ ಶರೀರವನ್ನ ಇಟ್ಕೊಂಡು ಅವನು ಕೂತ್ಕೊಂಡು ಮೂಗಿನ ನೇರಕ್ಕೆ ಅಥವಾ ಎರಡು ಹುಬ್ಬಿನ ಮಧ್ಯದಲ್ಲಿ ಅವನು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಅಲ್ಲಿ ಅವನ ಧ್ಯಾನ ಅನ್ನುವಂಥದ್ದು ಅಲ್ಲಿ ಇರಬೇಕಾಗತ್ತೆ. ಆ ರೀತಿಯಾಗಿ ಮಾಡ್ತಾ ಅವನು ನಿಧಾನಕ್ಕೆ ಪ್ರಾಣಾಯಾಮ ಅಂದ್ರೆ ಬ್ರೆತ್ ಕಂಟ್ರೋಲ್ ಮಾಡ್ತಾನೆ, ಉಸಿರಾಟದ ಹಿಡಿತವನ್ನು ಸಾಧಿಸ್ತಾನೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಯಾರಾದ್ರೂ ಓದಿ. ಹರೇ ಕೃಷ್ಣ. ಪ್ರತ್ಯಾಹಾರ, ಭೌತಿಕ ಅಸ್ತಿತ್ವದ ನಿಲುಗಡೆ. ಧಾರಣ, ತನ್ನ ಮಾನಸಿಕ ಚಟುವಟಿಕೆಗಳನ್ನು ಶಿಸ್ತುಬದ್ಧಗೊಳಿಸುತ್ತಾನೆ ಮತ್ತು ಎಲ್ಲಾ ಭೌತಿಕ ಬಯಕೆಗಳಿಂದ ರಹಿತನಾಗಿ ಅತೀಂದ್ರಿಯದಲ್ಲಿ ನೆಲೆಸುತ್ತಾನೆ. ಅವನು ಯೋಗವನ್ನು ಪಡೆದಿದ್ದಾನೆ ಎಂದು ಹೇಳಲಾಗುತ್ತದೆ. ಧ್ಯಾನ, ಗಾಳಿ ಇಲ್ಲದ ಸ್ಥಳದಲ್ಲಿ ದೀಪವು ಅಲುಗಾಡುವುದಿಲ್ಲ. ಆದ್ದರಿಂದ ಅತೀಂದ್ರಿಯವಾದ ಯಾರ ಮನಸ್ಸನ್ನು ನಿಯಂತ್ರಿಸಲಾಗುತ್ತದೆಯೋ ಅವನು ಅತೀಂದ್ರಿಯ ಆತ್ಮದ ಧ್ಯಾನದಲ್ಲಿ ಯಾವಾಗಲೂ ಸಿದ್ಧವಾಗಿರುತ್ತಾನೆ. ಸಮಾಧಿ, ಅತ್ಯಂತ ಕಷ್ಟದ ಪ್ರಭುಜಿ ಮುಂದೆ ಓದಿ. ಅತ್ಯಂತ ಕಷ್ಟದ ನಡುವೆಯೂ ಒಬ್ಬನು ಎಂದಿಗೂ ಅಲುಗಾಡುವುದಿಲ್ಲ. ಇದು ಭೌತಿಕ ಸಂಪರ್ಕದಿಂದ ಉಂಟಾಗುವ ಎಲ್ಲಾ ದುಃಖಗಳಿಂದ ನಿಜವಾದ ಸ್ವತಂತ್ರವಾಗಿದೆ. ಅವನು ಉಸಿರಾಟ ಪ್ರಕ್ರಿಯೆ ಮಾಡಿಕೊಂಡು ತನ್ನ ಭೌತಿಕ ಅಸ್ತಿತ್ವದಿಂದ ಹೊರಗೆ ಬರ್ತಾನೆ. ಅದು ಆಗತ್ತೆ, ಅದು ಅಷ್ಟಾಂಗ ಯೋಗದಲ್ಲಿ. ಯಾಕೆಂದ್ರೆ ಇದು ಸತ್ಯಯುಗದಲ್ಲಿ ಮಾಡಬಹುದು. ಕಲಿಯುಗದಲ್ಲಿ ನಾವೆಲ್ಲ ಮುಂದೆ ನೋಡೋಣ ಏನಾಗುತ್ತೆ. ರಿಯಲಿ ಮಾಡ್ಲಿಕ್ಕೆ ಇದಕ್ಕೆ ಬಹಳ ಸಮಯ ಬೇಕಾಗತ್ತೆ ಈ ಪದ್ಧತಿಯನ್ನ ಮಾಡಿಕೊಂಡು ಅವನು ಹೋಗ್ಲಿಕ್ಕೆ. ಆದರೆ ತನ್ನ ಮಾನಸಿಕ ಚಟುವಟಿಕೆಗಳಲ್ಲಿ ಅವನು ಶಿಸ್ತುಬದ್ಧನಾಗುವ ಧಾರಣ, ಅಲ್ಲಿ ಅವನು ಆಲ್ರೆಡಿ ಅವನಿಗೆ ಭೌತಿಕ ಪ್ರಪಂಚದ ಸಂಪರ್ಕ ಕಡಿದುಕೊಂಡಿರ್ತಾನೆ ಅವನು ಪ್ರತ್ಯಾಹಾರದಲ್ಲಿ. ಅದೇ ಧಾರಣದಲ್ಲಿ ಏನ್ ಮಾಡ್ತಾನೆ, ಅವನು ಧರಿಸ್ತಾನೆ. ಏನನ್ನ ಧರಿಸ್ತಾನೆ? ಯೋಗವನ್ನ ಧರಿಸ್ತಾನೆ ಅಲ್ಲಿ. ಅದರಿಂದ ಅತೀಂದ್ರಿಯದಲ್ಲಿ ಅವನು ಯೋಗವನ್ನ ಪಡೆದಿದ್ದಾನೆ ಅಂತ ನಾವು ನೋಡ್ಬಹುದು. ಯೋಗ ಅಂದ್ರೆ ಅವನ ಆತ್ಮ ಸಾಕ್ಷಾತ್ಕಾರದ ಯೋಗ ಅವನು ಅಲ್ಲಿ ಪಡೀತಾನೆ. ಆಮೇಲೆ ಕಂಟಿನ್ಯೂಸ್ ಆಗಿ ಭಗವಂತನ ಕುರಿತು ಧ್ಯಾನ ಮಾಡ್ತಾನೆ. ಅಂದ್ರೆ ಅಲ್ಲಿ ಅವನು ಅತೀಂದ್ರಿಯ ಆತ್ಮದ ಧ್ಯಾನದಲ್ಲಿ ಯಾವಾಗಲೂ ಸ್ಥಿತನಾಗಿರ್ತಾನೆ. ಅಲ್ಲಿ ಅವನಿಗೆ ಭಗವಂತನ ಧ್ಯಾನ ಬಿಟ್ಟು ಬೇರೆ ಏನನ್ನೂ ಮಾಡೋದಿಲ್ಲ ಅವನು ಆ ಸಮಯದಲ್ಲಿ. ಆಮೇಲೆ ಕಟ್ಟ ಕಡೆಯದಾಗಿ ಹಾಗೆ ಧ್ಯಾನ ಮಾಡ್ತಾ 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 ಅವನು ಭಗವಂತನ ಜೊತೆಗೆ ತನ್ನ ಸಂಬಂಧವನ್ನ ಸ್ಥಾಪಿಸ್ತಾನೆ. ಅವನ ಧ್ಯಾನ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅನ್ನೋದಕ್ಕೆ, ಗಾಳಿ ಇಲ್ಲದ ಸ್ಥಳದಲ್ಲಿ ದೀಪ ಹೇಗೆ ಅಲಗಾಡುವುದಿಲ್ವೋ, ಫ್ಲೇಮ್ ಆ ದೀಪ ಜ್ಯೋತಿ ಹೇಗೆ ಅಲಗಾಡುವುದಿಲ್ಲೋ ಆ ರೀತಿಯಾಗಿ ಅವನು ಅಷ್ಟು ಸ್ಥಿರನಾಗಿರ್ತಾನೆ ಭಗವಂತನ ಧ್ಯಾನದಲ್ಲಿ. ನಮಗೆಲ್ಲ ಆಗೋದಿಲ್ಲ. ನಮ್ಗೆ ನೋಡಿ 1 ನಿಮಿಷ ಧ್ಯಾನ ಮಾಡಲಿಕ್ಕೆ ಆಗೋದೇ ಇಲ್ಲ, ಅಷ್ಟು ನಮ್ಮ ಮನಸ್ಸು ಅಸ್ಥಿರ. ಅದರಿಂದ ಸಮಾಧಿಯ ಸ್ಥಿತಿಗೆ ಅವನು ಹೋದಾಗ ಕೊನೆಯದಾಗಿ ಭಗವಂತನ ಜೊತೆಗೆ ತನ್ನ ಸಂಪರ್ಕವನ್ನ ಪಡಿತಾನೆ. ಆಗ ಅವನು ನಿಜವಾಗಿ ಯೋಗಿ ಆಗ್ತಾನೆ, ಸಂಪೂರ್ಣವಾಗಿ ಯೋಗಿ ಆಗುವಂಥವನು. ಇಲ್ಲಿ ಯೋಗದ ಸಾಧನೆ ಅವನು ಧಾರಣದಲ್ಲಿ ಅವನು ಆಮೇಲೆ ಅಲ್ಲಿ ಯೋಗ ಪಡೆತಾನೆ, ಅಂದ್ರೆ ಭೌತಿಕ ಪ್ರಪಂಚದಿಂದ ಬಿಡುಗಡೆ. ಆಮೇಲೆ ಧ್ಯಾನ ಮಾಡಿ ಭಗವಂತನ ಸಂಪರ್ಕವನ್ನು ಪಡೆಯುತ್ತಾನೆ. ಸೊ ಈ ರೀತಿಯಾದ ಯೋಗವನ್ನ ನಾವು ಕಲಿಯುಗದಲ್ಲಿ ಮಾಡಬಹುದಾ? ನೀವ್ಯಾರಾದ್ರೂ ಮಾಡಲಿಕ್ಕೆ ಸಿದ್ಧರಿದ್ದೀರಾ ಅಷ್ಟಾಂಗ ಯೋಗದ ತರದ ಯೋಗವನ್ನ? ಏನ್ ಹೇಳ್ತೀರಾ? ಕಷ್ಟ ಇದೆ, ಆಗೋದಿಲ್ಲ. ಈ ಸಾಧನೆ ಅರ್ಜುನ ಅಷ್ಟು ಏನ್ ಸುಲಭ ಹೇಳ್ತಾನೆ? ಅಲ್ಲಮ್ಮ ಅರ್ಜುನ ಗುರೂಜಿ. ನೋಡಿ, ಈಗಿನ ಒಂದು ಇದರಲ್ಲಿ ಯಾಕೆಂದ್ರೆ ಸ್ವಲ್ಪ ನಾವು ಕಷ್ಟ ಗುರುಗಳೇ. ಹ್ಮ್.
ಹೌದು. ಒಂದು ನಿಮಿಷ ಸಹಿತ ನಾವು ಕೂತ್ಕೊಂಡು ಭಗವಂತನ ಕುರಿತಾಗಿ ಜಪ ಮಾಡೋಣ ಅಂದ್ರೆ ಎಷ್ಟು ಅಂಚಲ ಮನಸ್ಸಲ್ಲಿ ಸ್ಥಿರತೆ ಬರುವುದಿಲ್ಲ ನಮಗೆ. ಸೊ ಹಾಗಿರುವಾಗ ಇಂತಹ ಕಠಿಣವಾದಂತಹ ಯೋಗ ಪದ್ಧತಿಯನ್ನು ಅನುಸರಿಸಲಿಕ್ಕೆ ಹೇಗೆ ಸಾಧ್ಯ? ಅರ್ಜುನ ಅವನ ಗುರಿ ಎಷ್ಟು ಕ್ಲಿಯರ್ ಆಗಿರತ್ತೆ ಅಂದ್ರೆ, ದ್ರೋಣಾಚಾರ್ಯರಿಗೆ ಪರೀಕ್ಷೆ ಮಾಡುವಾಗಲೂ ಸಹಿತ ಅವನು ಹೇಳ್ತಾನೆ, ಹಕ್ಕಿಯ ಕಣ್ಣು ಬಿಟ್ಟು ಬೇರೆ ಏನು ಕಾಣುವುದಿಲ್ಲ. ಅದೇ ರೀತಿಯಾಗಿ ದ್ರೌಪದಿಯ ಸ್ವಯಂವರದ ಸಮಯದಲ್ಲಿ ಮತ್ಸ್ಯ ಯಂತ್ರವನ್ನ ನೆರಳಿನಲ್ಲಿ ಕೆಳಗಡೆ ಇಟ್ಟಂತಹ ತೈಲದ ಎಣ್ಣೆ ಆ ಒಂದು ಪ್ರತಿಬಿಂಬವನ್ನ ನೋಡಿ ತಿರುಗ್ತಾ ಇರುವಂತಹ ಮೀನಿನ ಕಣ್ಣಿಗೆ ಗುರಿ ಇಡ್ತಾನೆ ಅರ್ಜುನ. ಅಂತಹ ಅರ್ಜುನ ಹೇಳ್ತಾನೆ, ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾತಿ ಬಲವತ್ ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾತಿ ಬಲವದ್ ದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೇ ವಾಯೋರಿವಸು ದುಷ್ಕರಂ. ಹರೇ ಕೃಷ್ಣ. ಐಶ್ವರ್ಯ ವೀಣಾ ಮಾತಾಜಿ ಯಾರಾದರೂ ಓದಿ. ಹರೇ ಕೃಷ್ಣ. ಪ್ರಭುಜಿ ಸರಿಯಾಗಿ ಡಿಸ್ಪ್ಲೇ ಆಗಿಲ್ಲ. ಅನುವಾದ ಡಿಸ್ಪ್ಲೇ ಆಗಿಲ್ವಾ ಪ್ರಭುಜಿ? ಅನುವಾದ ಆಗಿಲ್ವಾ? ಇಲ್ಲ ಇಲ್ಲ ಪ್ರಭುಜಿ, ಇಲ್ಲ. ಅನುವಾದ ಈಗ ಆಯ್ತು. ಇಲ್ಲಿದೆ. ಕೃಷ್ಣನೇ ಆಗಿದೆ ಪ್ರಭುಜಿ. ಇಲ್ಲ. ಕೃಷ್ಣನೇ ಈಗ ಒಂದ್ ಆಗಿದೆ ಪ್ರಭು. ಸೆಕೆಂಡ್. ಕೃಷ್ಣನೇ ಮನಸ್ಸು. ಹಾ ಹಾ. ಹಾ ಓದಿ. ಡಿಸಪಿಯರ್. ಹಾ ಓದಿ. ಹೋಯ್ತು ಮತ್ತೆ. ಇಲ್ಲ ಪ್ರಭುಜಿ, ಮತ್ತೆ ಹಾ ಈಗ ಬಂದಿದೆ. ಇಲ್ಲ ಪ್ರಭುಜಿ. ಬಂದಿಲ್ವಾ ಈಗ? ಇಲ್ಲ ಬಂದಿಲ್ಲ ಪ್ರಭುಜಿ. ಬರುತ್ತೆ ಬರುತ್ತೆ ಪ್ರಭುಜಿ, ವೆಯ್ಟ್ ಮಾಡಿ. ಓಕೆ ಇದೆಯಾ? ಇಲ್ಲ ಪ್ರಭುಜಿ. ಬಂತು ಈಗ ಬಂತು. ಈಗ ಆಯ್ತು. ಓಕೆ. ಕೃಷ್ಣನೇ ಮನಸ್ಸು ಚಂಚಲವಾದದ್ದು, ಪ್ರಕ್ಷುಬದ್ಧವಾದದ್ದು, ಹಠಮಾರಿ ಮತ್ತು ಬಲವಾದದ್ದು. ಅದನ್ನು ನಿಗ್ರಹಿಸುವುದು ಗಾಳಿಯನ್ನು ನಿಯಂತ್ರಿಸುವುದಕ್ಕಿಂತ ಕಷ್ಟ ಎಂದು ನನಗೆ ತೋರುತ್ತದೆ. ಸೊ ಅರ್ಜುನನೇ ಹೇಳ್ಬೇಕಾದ್ರೆ ನಾವು ಅದ್ರ ಬಗ್ಗೆ ಆಲೋಚನೆ ಮಾಡ್ಲಿಕ್ಕೂ ಸಾಧ್ಯವಿಲ್ಲ. ಅರ್ಜುನ ಹೇಳ್ತಾ ಇದ್ದಾನೆ, ಈ ರೀತಿಯಾದಂತಹ ಅಷ್ಟಾಂಗ ಯೋಗ ಪದ್ಧತಿ ಈ ಮನಸ್ಸನ್ನು ನಿಗ್ರಹಿಸುವುದು ಬಹಳ ಕಷ್ಟ. ಮನಸ್ಸು ಅನ್ನುವಂಥದ್ದು ಅಷ್ಟು ಚಂಚಲ, ಬಹಳ ಹಠಮಾರಿ. ಅವನು ಸಂಮೋಹನಾಸ್ತ್ರ ಬಿಟ್ಟು ವಾಯುವನ್ನೇ ನಿಗ್ರಹಿಸ್ತಾ ಇದ್ದ. ಅಂತಹ ಒಂದು ವಿದ್ಯೆ ಅವರ ಹತ್ರ ಇತ್ತು. ಆದರೆ ಅರ್ಜುನ ಹೇಳ್ತಾನೆ, ಇದು ಸಾಧ್ಯ ಇಲ್ಲ. ಮನಸ್ಸನ್ನು ನಿಗ್ರಹಿಸುವಂತಹ ಈ ಯೋಗ ಪದ್ಧತಿ ಸಾಧ್ಯವಿಲ್ಲ ಅನ್ನೋ ಮಾತನ್ನ ಹೇಳ್ತಾನೆ. ಶ್ರೀ ಭಗವಾನುವಾಚ ಅಸಂಶಯ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ. ಹರೇ ಕೃಷ್ಣ. ಶ್ರೀಕೃಷ್ಣನು ಹೀಗೆ ಹೇಳಿದನು, ಮಹಾಭಾವವು ಕುಂತಿಯ ಮಗನೂ ಆದ ಅರ್ಜುನನೇ, ಚಂಚಲವಾದ ಮನಸ್ಸನ್ನು ನಿಗ್ರಹಿಸುವುದು ಬಹು ಕಷ್ಟ. ಆದರೂ ಯೋಗ್ಯವಾದ ವೈರಾಗ್ಯದಿಂದ ಮತ್ತು ಅಭ್ಯಾಸದಿಂದ ಅದನ್ನು ನಿಗ್ರಹಿಸಬಹುದು. ಹರೇ ಕೃಷ್ಣ. ಸೊ ಈಗ ಭಗವಂತ ಹೇಳ್ತಾನೆ, ಅರ್ಜುನ ಹಾಗೆ ಹೇಳಿದ ತಕ್ಷಣ ಭಗವಂತ ಏನ್ ಹೇಳ್ತಾನೆ ಅಂದ್ರೆ, ಮನಸ್ಸನ್ನ ನಾವು ಕಂಟ್ರೋಲ್ ಮಾಡಬಹುದು. ಮನಸ್ಸನ್ನ ಕಂಟ್ರೋಲ್ ಮಾಡೋದು ಹೇಗೆ? ಅವನು ಹೇಳ್ತಾನೆ, ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ. ಅಂದ್ರೆ ಅಭ್ಯಾಸದಿಂದ, ಸತತವಾದ ಅಭ್ಯಾಸ ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರೆ ಅಲ್ವಾ? ನಾವು ಹೆಚ್ಚು ಹೆಚ್ಚು ಅಭ್ಯಾಸ ಮಾಡುವುದರಿಂದ ನಮ್ಮ ಪರಿಣಿತಿ ಜಾಸ್ತಿ ಆಗತ್ತೆ. ಆದ್ರಿಂದ ಭಗವಂತ ಹೇಳ್ತಾ ಇದ್ದಾನೆ, ಯೋಗ್ಯವಾದ ಅಭ್ಯಾಸ ಮತ್ತು ಯೋಗ್ಯವಾದ ವೈರಾಗ್ಯ. ವೈರಾಗ್ಯ ಅಂದ್ರೆ ಏನು? ಇಲ್ಲಿ ಅವನು ಹೇಳ್ತಾ ಇರುವಂತಹದ್ದು ಅಂದ್ರೆ ಭೌತಿಕ ಅಸ್ತಿತ್ವದ ಬಗ್ಗೆ ನಮಗೆ ಹೆಚ್ಚು ಆಸಕ್ತಿ ಇಲ್ಲದೆ ಇರುವಂತಹದ್ದು, ಭೌತಿಕ ವಿಷಯಗಳ ಮೇಲೆ. ಆ ರೀತಿಯಾಗಿ ನಾವು ಅದರಿಂದ ಡಿಟ್ಯಾಚ್ ಆಗ್ತಾ ಹೋದಾಗ ನಮಗೆ ಈ ಒಂದು ಮನಸ್ಸನ್ನು ನಿಗ್ರಹಿಸುವುದು ಸಾಧ್ಯವಾಗತ್ತೆ ಅನ್ನುವ ಮಾತನ್ನ ಅವನು ಹೇಳ್ತಾನೆ. ಮುಂದೆ ಹೇಳ್ತಾನೆ, ಈ ಮನಸ್ಸನ್ನು ನಿಗ್ರಹಿಸುವುದು, ಅಭ್ಯಾಸ ಮಾಡೋದು ಏನ್ ಮಾಡಬೇಕು? ಅಭ್ಯಾಸ ಹಾಗಿದ್ರೆ ಅವನು ಹೇಳ್ತಾನೆ, ನನ್ನ ಬಗ್ಗೆ ಚಿಂತೆ ಮಾಡು. ಯೋಮಾಂ ಪಶ್ಯತಿ ಸರ್ವತ್ರ ಸರ್ವಂಚ ಮೈ ಪಶ್ಯತಿ ತಸ್ಯಾಹಂ ನ ಪ್ರಣಶ್ಯಾಮಿ ಸಚ ಮೇನ ಪ್ರಣಶ್ಯತಿ. ಹರೇ ಕೃಷ್ಣ. ಯಾರು ನನ್ನನ್ನು ಓದಿ. ಎಲ್ಲೆಲ್ಲಿಯೂ ಕಾಣುತ್ತಾನೆಯೋ ಮತ್ತು ನನ್ನಲ್ಲಿ ಎಲ್ಲವನ್ನೂ ಕಾಣುತ್ತಾನೋ ಅವನು ನನ್ನನ್ನು ಯಾವಾಗಲೂ ಕಳೆದುಕೊಳ್ಳುವುದಿಲ್ಲ, ನಾನು ಅವನನ್ನು ಯಾವಾಗಲೂ ಕಳೆದುಕೊಳ್ಳುವುದಿಲ್ಲ. ಹರೇ ಕೃಷ್ಣ. ಇದು
ಕೃಷ್ಣನ ಮತ್ತು ಭಕ್ತರ ಸಂಬಂಧ. ಕೃಷ್ಣನನ್ನ ಯಾರು ಭಕ್ತಿಯನ್ನ ಮಾಡ್ತಾರೋ ಅವನ ಕುರಿತಾಗಿ ಅವನು ಹೇಳ್ತಾನೆ, ಅವರು ನನ್ನನ್ನು ನೋಡ್ತಾರೆ, ನಾನು ಅವರನ್ನ ನೋಡ್ತೇನೆ. ಅವರು ನನ್ನನ್ನ ಕಳ್ಕೊಳ್ಳೋದಿಲ್ಲ, ನಾನು ಅವರನ್ನ ಕಳೆದುಕೊಳ್ಳುವುದಿಲ್ಲ. ಭಗವಂತ ಹೇಳ್ತಾನೆ, ಅವನು. ಯಾಕೆ ಅಂದ್ರೆ ಯಾರು ಅವನ ಬಗ್ಗೆ ಆಲೋಚನೆ ಮಾಡ್ತಾನೆ, ಯಾರು ನನ್ನನ್ನ ನೋಡ್ತಾರೆ ಎಲ್ಲ ಕಡೆ. ಆದ್ದರಿಂದ ಈ ಭಕ್ತ ಪ್ರಹ್ಲಾದ ಕೇಳ್ತಾನಲ್ಲ, ಎಲ್ಲಿದ್ದಾನೆ ನಿನ್ನ ದೇವರು ಅಂತ ಹಿರಣ್ಯಕಶಿಪು ಕೇಳಿದಾಗ ಅವನು ಹೇಳ್ತಾನೆ, ಎಲ್ಲಿದ್ದಾನೆ, ಅಲ್ಲಿದ್ದಾನೆ ಅಂತ. ನಾವು ಭಗವಂತನನ್ನ ಎಲ್ಲ ಕಡೆ ನೋಡ್ಬೇಕು. ಅವನನ್ನ ಎಲ್ಲ ಕಡೆ ನಾವು ನೋಡುವುದರಿಂದ ಅವನು ಭಗವಂತನಿಗೆ ಹತ್ರ ಆಗ್ತಾನೆ ಮತ್ತು ಭಗವಂತ ಅವನನ್ನ ಕಳೆದುಕೊಳ್ಳುವುದಿಲ್ಲ, ಅವನು ಭಗವಂತನನ್ನ ಕಳೆದುಕೊಳ್ಳುವುದಿಲ್ಲ. ಅಸಂಯತಾತ್ಮನ ಯೋಗೋ ದುಷ್ಪ್ರಾಪ ಇತಿ ಮೇ ಮತಿಃ ವಶ್ಯಾತ್ಮನಾತು ಯತತಾ ಶಕ್ಯೋ ವಾಪ್ತು ಮುಪಾಯತಃ. ಮನಸ್ಸಿಗೆ ಕಡಿವಾಣ ಹರೇ ಕೃಷ್ಣ. ಹಾಕಲಾರದವನಿಗೆ ಆತ್ಮ ಸಾಕ್ಷಾತ್ಕಾರವು ಕಷ್ಟ. ಆದರೆ ಯಾರ ಮನಸ್ಸು ನಿಯಂತ್ರಣದಲ್ಲಿರುತ್ತದೋ ಮತ್ತು ಯಾರು ಯೋಗ್ಯವಾದ ರೀತಿಗಳಲ್ಲಿ ಪ್ರಯತ್ನಿಸುವರೋ ಅವರಿಗೆ ಯಶಸ್ಸು ಖಂಡಿತ. ಇದು ನನ್ನ ಅಭಿಪ್ರಾಯ. ಭಗವಂತ ಅವನ ಅಭಿಪ್ರಾಯ ಕೊಡ್ತಾನೆ. ಅವನು ಹೇಳಬೇಕಿಲ್ಲ ಹಿಂಗ್ ಮಾಡು ಅಂತ. ಆದ್ರೆ ಅವನ ಸೃಷ್ಟಿಯೇ ಆಗಿದೆ, ಅದನ್ನ ನಾವು ಪ್ರಶ್ನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಅವನು ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಯಾರು ಆತ್ಮ ಸಾಕ್ಷಾತ್ಕಾರ ಮನಸ್ಸನ್ನ ಕಂಟ್ರೋಲ್ ಮಾಡದೆ ಸಾಧ್ಯವಿಲ್ಲ. ಅದರಿಂದ ಮನಸ್ಸನ್ನ ಹೇಗೆ ನಾವು ಕಂಟ್ರೋಲ್ ಮಾಡೋದು? ಯಾರು ಯೋಗ್ಯವಾದ ರೀತಿಯಲ್ಲಿ ಅದಕ್ಕೆ ಪ್ರಯತ್ನ ಮಾಡ್ತಾನೆ ಅವನಿಗೆ ಯಶಸ್ಸು ಖಂಡಿತ ಸಿಗತ್ತೆ ಅನ್ನೋದನ್ನ ಅವನು ಹೇಳ್ತಾನೆ. ಅಯತಿ ಶ್ರದ್ಧಯೋಪೇತೋ ಯೋಗಾಚಲಿತ ಮಾನಸಃ ಅಪ್ರಾಪ್ಯ ಯೋಗ ಸಂಸಿದ್ಧೆ ಕಾಮಗತಿಂ ಕೃಷ್ಣ ಗಚ್ಚತಿ. ಯೋಗದಲ್ಲಿ ಯಶಸ್ಸನ್ನು ಸಾಧಿಸುವಲ್ಲಿ ವಿಫಲವಾದ ವ್ಯಕ್ತಿಯ ಗಮ್ಯಸ್ಥಾನ ಯಾವುದು? ಹರೇ ಕೃಷ್ಣ. ಹಾಗಿದ್ರೆ ಈಗ ಯೋಗ ಪದ್ಧತಿಯಲ್ಲಿ ಅರ್ಧಮರ್ಧ ಯೋಗ ಆದವರು ಎಲ್ಲಿ ಹೋಗ್ತಾರೆ? ಅವ್ರು ಎಲ್ಲಿ ಹೋಗ್ತಾರೆ? ಗಮ್ಯಸ್ಥಾನ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾನೆ. ಪ್ರಾಪ್ಯ ಪುಣ್ಯಕೃತಾಂ ಲೋಕಾನ್ ಶ್ರಿತ್ವಾ ಶಾಶ್ವತಿ ಸಮಃ ಶುಚಿನಾಂ ಶ್ರೀಮತಾಂ ಗೇಹೇ ಯೋಗೋ ಭ್ರಷ್ಟೋಭಿಜಾಯತೆ. ಪುಣ್ಯಜೀವಿಗಳ ಲೋಕಗಳಲ್ಲಿ ಬಹುಕಾಲ ಸಂತೋಷವಾಗಿದ್ದು ಅನಂತರ ಧರ್ಮಾತ್ಮನ ಮನೆಯಲ್ಲಿ ಅಥವಾ ಶ್ರೀಮಂತನ ಕುಟುಂಬದಲ್ಲಿ ಹುಟ್ಟುವನು. ಯಾರಾದ್ರೂ ಯೋಗ ಪದ್ಧತಿಯನ್ನು ಅನುಸರಿಸಲಿಕ್ಕೆ ಪ್ರಯತ್ನ ಮಾಡಿ ಅವರು ಆ ಜನ್ಮದಲ್ಲಿ ಪರಿಪೂರ್ಣತೆಯನ್ನ ಪಡೆದಿದ್ರೆ, ಭಗವತ್ ಸಾಕ್ಷಾತ್ಕಾರವನ್ನ ಆತ್ಮ ಸಾಕ್ಷಾತ್ಕಾರವನ್ನ ಹೊಂದದೇ ಇದ್ದರೆ ಅವರಿಗೆ ಭಗವಂತ ಇನ್ನೊಂದು ಅವಕಾಶ ಕೊಡ್ತಾನೆ. ಯಾವ ರೀತಿಯಾದಂತಹ ಅವಕಾಶ? ಅವರನ್ನ ಅಂತಹ ಒಂದು ಕುಟುಂಬದಲ್ಲಿ ಹುಟ್ಟಲಿಕ್ಕೆ ಅನುವು ಮಾಡಿಕೊಡ್ತಾನೆ. ಅದರಿಂದ ಶ್ರೀಮಂತರ ಮನೆಯಲ್ಲಿಯೋ ಅಂದ್ರೆ ಅವನಿಗೆ ಧನದ ಕೊರತೆ ಆಗಬಾರದು ಭಕ್ತಿ ಮಾಡಲಿಕ್ಕೆ, ಅಥವಾ ಧರ್ಮಾತ್ಮರ ಮನೆಯಲ್ಲಿ ಅಂದ್ರೆ ಆಲ್ರೆಡಿ ಅವನ ತಂದೆ ತಾಯಿ ಅಂತವರು ಧರ್ಮಾತ್ಮರಾಗಿರ್ತಾರೆ, ಧರ್ಮದ ಶಾಸ್ತ್ರದ ಪ್ರಕಾರ ಅವರು ಬದುಕೊಂಡು ಹೋಗ್ತಾರೆ ಮತ್ತು ಭಗವಂತನ ಸೇವೆಯನ್ನ ಮಾಡ್ತಾ ಇರ್ತಾರೆ. ಅಂತಹ ಕುಟುಂಬದಲ್ಲಿ ಅವರನ್ನ ಮತ್ತೆ ಯೋಗ ಭ್ರಷ್ಟರಾದವರನ್ನ ಅಲ್ಲಿ ಅವನು ಜನಿಸುವಂತೆ ಮಾಡಿ ಇನ್ನು ಮುಂದೆ ಮತ್ತೆ ಹೆಚ್ಚು ಭಕ್ತಿಯನ್ನು ಮಾಡುವ ಹಾಗೆ ಮಾಡ್ತಾನೆ. ಅಥವಾ ಯೋಗಿನೋ ಮೇವಾ ಕುಲೇ ಭವತಿ ಧೀಮತ ಏತದ್ಧಿ ದುರ್ಲಭತರಂ ಲೋಕೆ ಜನ್ಮ ಯದೀದೃಶಂ. ಅಥವಾ ದೀರ್ಘಕಾಲದ ಯೋಗಾಭ್ಯಾಸದ ಚೈತ್ರ ಮಾತಾಜಿ ಓದಿ. ಅನಂತರ ವಿಫಲನಾಗಿದ್ದಲ್ಲಿ ಅವನು ಧೀಮಂತರಾದ ಆಧ್ಯಾತ್ಮಿಕವಾದಿಗಳ ಕುಟುಂಬದಲ್ಲಿ ಜನಿಸುವನು. ನಿಶ್ಚಯವಾಗಿಯೂ ಈ ಜಗತ್ತಿನಲ್ಲಿ ಇಂತಹ ಜನ್ಮವು ದುರ್ಬಲತರವಾದುದು. ಎಲ್ರಿಗೂ ಸಿಗುವಂತ ಜನ್ಮ ಅಲ್ಲ. ದೀರ್ಘವಾದ ಯೋಗಾಭ್ಯಾಸದ ಮಾಡಿಕೊಂಡೂ ಸಹಿತ ಅವನಿಗೆ ಪರಿಪೂರ್ಣತೆ ಸಿಕ್ಕಿಲ್ಲ ಅಂಥವರು ಮತ್ತೆ ಧರ್ಮಾತ್ಮರ ಮನೆಯಲ್ಲಿಯೋ ಶ್ರೀಮಂತರ ಮನೆಯಲ್ಲೋ ಅಥವಾ ಆಧ್ಯಾತ್ಮಿಕವಾಗಿ ಯಾರು ಮುಂದುವರೆದಿದ್ದಾರೋ ಅಂಥವರ ಕುಟುಂಬದಲ್ಲಿ ಮುನಿಗಳ ಸಂತಾನವಾಗಿ ಬರಬಹುದು. ಕೆಲವು ಮಹರ್ಷಿಗಳು ಅವರ ಸಂತಾನವಾಗಿಯೂ ಆ ಜೀವ ಅಲ್ಲಿ ಬರಬಹುದು. ಜೀವ ಅಲ್ಲಿ ಬಂದು ಮತ್ತೆ ಮುಂದಿನ ಭಕ್ತಿಯನ್ನ ಮಾಡಿಕೊಂಡು ಆಧ್ಯಾತ್ಮಿಕವಾಗಿ ಪ್ರಗತಿಯನ್ನ ಪಡೆದು ಭಗವತ್ ಸಾಕ್ಷಾತ್ಕಾರವನ್ನು ಪಡೆಯುತ್ತೆ ಅನ್ನುವಂಥದ್ದು. ಸೊ ಶ್ರೇಷ್ಠ ಯೋಗಿ ಯಾರು? ಎಲ್ಲಾ ಯೋಗಕ್ಕಿಂತ ಭಕ್ತಿ ಯೋಗವೇ ಶ್ರೇಷ್ಠ. ಯಾಕೆಂದ್ರೆ ಈ ಅಷ್ಟಾಂಗ ಯೋಗ, ಕರ್ಮಯೋಗ ಎಲ್ಲವನ್ನ ಮಾಡಿಯೂ ಕೊನೆಯದಾಗಿ ಮನಸ್ಸು ಭಗವಂತನಲ್ಲಿ ಇಲ್ಲ ಅಂತ ಹೇಳಿದ್ರೆ ಇದೆಲ್ಲದೂ ಅಪರಿಪೂರ್ಣವಾಗುತ್ತೆ. ಇದೊಂದು ಯೋಗ ಏಣಿ, ಯೋಗ ಲ್ಯಾಡರ್. ಅದರಿಂದ ಕೊನೆಯದಾಗಿ ಭಕ್ತಿಯೋಗ ಅನ್ನುವಂತಹದ್ದೇ
ಬಹಳ ಮುಖ್ಯವಾದದ್ದು. ಯಾಕೆಂದ್ರೆ ಮನಸ್ಸು ಭಗವಂತನಲ್ಲಿ ಇರಬೇಕು, ಅವನನ್ನು ಧ್ಯಾನಿಸಬೇಕು ಸದಾಕಾಲ. ಆಗ ನಮಗೆ ನಿಜವಾದ ಯೋಗವನ್ನು ನಾವು ಪಡೆದೇವೆ ಅಂದ್ಕೊಳ್ಬೋದು. ಆದ್ದರಿಂದ ಈ ಎಲ್ಲ ಯೋಗಗಳಿಗಿಂತ ಅತ್ಯಂತ ಶ್ರೇಷ್ಠವಾದದ್ದು ಭಕ್ತಿ ಯೋಗ ಅನ್ನುವಂಥದ್ದನ್ನು ನಾವು ಮುಂದೆ ನೋಡ್ಬೋದು. ಸೊ ಇಲ್ಲಿ ಅವನು ಹೇಳ್ತಾನೆ, ಯೋಗಿನಾಮಪಿ ಸರ್ವೇಷಾಂ ಮದ್ಗತಾಂ ಮದ್ಗತೇನಾಂತರಾತ್ಮನ ಶ್ರದ್ಧವಾನ್ ಭಜತೆ ಯೋ ಮಾಂ ಮೇ ಯುಕ್ತತಮೋ ಯಾರು ಸದಾ ಯಾರು ನನ್ನಲ್ಲಿ ಸದಾ ಇರುವನೋ ನನ್ನಲ್ಲಿರುವನೋ ತನ್ನಲ್ಲಿರುವ ನನ್ನನ್ನು ಕುರಿತು ಚಿಂತಿಸುವವನು, ನನ್ನನ್ನು ಭಜಿಸುವನು, ಅವನೇ ಎಲ್ಲ ಯೋಗದಲ್ಲಿ ನನ್ನೊಡನೆ ಅತ್ಯಂತ ಆತ್ಮೀಯವಾಗಿ ಒಂದಾಗಿರುವವನು ಮತ್ತು ಅವನೇ ಎಲ್ಲರಿಗಿಂತ ಶ್ರೇಷ್ಠನಾದವನು. ಇದು ನನ್ನ ಅಭಿಪ್ರಾಯ. ಸೊ ಕೃಷ್ಣನಿಗೆ ಭಕ್ತಿಯನ್ನ ಮಾಡಿಕೊಂಡು ಯಾರು ಹತ್ರ ಆಗ್ತಾರೆ ಅವರು ಕೃಷ್ಣನ ಲೀಲೆಯಲ್ಲಿ ಪಾತ್ರವನ್ನ ಹೊಂದುತ್ತಾರೆ. ಭಗವಂತನ ಲೀಲೆಯಲ್ಲಿ ಈಗ ಅವನು ವೃಂದಾವನದಲ್ಲಿ ಬ್ರಜಭೂಮಿಯಲ್ಲಿ ಹುಟ್ಟಿದಾಗ, ಅಂದ್ರೆ ಮಥುರೆಯಲ್ಲಿ ಹುಟ್ಟಾನೆ, ವೃಂದಾವನದಲ್ಲಿ ಬೆಳೀತಾನೆ. ಆ ರೀತಿ ಬೆಳೆದಾಗ ಅಲ್ಲಿ 1 ಸೆಕೆಂಡ್, ಹರೇ ಕೃಷ್ಣ. ಸೊ ಅವನು ವೃಂದಾವನದಲ್ಲಿ ಆ ರೀತಿಯಾಗಿ ಬೆಳೆದಾಗ ಅವನ ಜೊತೆಗೆ ಗೋಪಬಾಲರಿರ್ಬಹುದು ಅಥವಾ ನಂದ ಯಶೋದೆಯರಿರ್ಬಹುದು. ಸೊ ಅವರೆಲ್ಲ ಅವನ ಹತ್ತಿರದ ಭಕ್ತರು. ಅವರು ಬೇರೆ ಬೇರೆ ರೀತಿಯಲ್ಲಿ ಭಗವಂತನ ಭಕ್ತಿಯನ್ನ ಮಾಡ್ತಾ ಇರ್ತಾರೆ. ಸೊ ಭಗವಂತ ಅವನ ಯೋಗ ಮಾಯೆಯಿಂದ, ಭಗವಂತನಲ್ಲಿ ಒಂದು ಮಹಾಮಾಯೆ ಅನ್ನುವಂತಹದ್ದು ಭೌತಿಕ ಪ್ರಪಂಚದಲ್ಲಿ ನಮ್ಮನ್ನ ನಿಗ್ರಹಿಸ್ತಾ ಇದೆ, ನಮ್ಮನ್ನ ಕಂಟ್ರೋಲ್ ಮಾಡ್ತಾ ಇದೆ. ಆದರೆ ಭಕ್ತರನ್ನ ಕಂಟ್ರೋಲ್ ಮಾಡುವಂತಹದ್ದು ಯಶೋದೆ ಸಹಿತ ಭಕ್ತಿಯನ್ನ ಮಾಡ್ತಾ ಇರುವಂತಹದ್ದು ವಾತ್ಸಲ್ಯ ಪ್ರೇಮದಲ್ಲಿ. ಪ್ರೇಮ ಭಕ್ತಿ ಕೊನೆಯ ಹಂತ, ಭಗವಂತನ ಜೊತೆಗೆ ಸಂಪರ್ಕ ಭಕ್ತನು ಪಡೆಯುವಂತಹದ್ದು. ಅದರಿಂದ ಇಲ್ಲಿ ಭಗವಂತ ಏನ್ ಹೇಳ್ತಾ ಇದ್ದ, ಯಾರು ಯೋಗಿಗಳು, ಎಂತಹ ಯೋಗಿಗಳು, ಸದಾ ತನ್ನಲ್ಲಿರುವ ನನ್ನನ್ನು ಕುರಿತು ಚಿಂತಿಸುವನಂದ್ರೆ ಪ್ರತಿಯೊಬ್ಬರ ಹೃದಯದಲ್ಲಿ ಪರಮಾತ್ಮ ಇರ್ತಾನೆ, ಕೃಷ್ಣ ಇದ್ದಾನೆ, ಅವನ ಬಗ್ಗೆ ಅವರು ಆಲೋಚನೆ ಮಾಡಬೇಕು ಅನ್ನುವಂತಹ ಮಾತನ್ನ ಇಲ್ಲಿ ಹೇಳ್ತಾನೆ. ಮತ್ತು ನನ್ನನ್ನು ಭಜಿಸುವನೋ ಭಗವಂತನನ್ನ ಯಾವಾಗಲೂ ಭಜಿಸಬೇಕು. ಅವನ ಕುರಿತಾಗಿ ನಾವು ಎಷ್ಟು ಕೆಲಸ ಇದೆ, ಕೃಷ್ಣನ ಕುರಿತಾಗಿ ನಾವು ಮಾಡಲಿಕ್ಕೆ ಮನಸ್ಸನ್ನ ಬೆಳೆಸ್ಕೊಂಡಾಗ ಬಹಳ ಕೆಲಸ ಇದೆ. ನಮಗೆ ಇಡೀ ದಿನದಲ್ಲಿ ಹೊತ್ತು ಹೋಗಿದ್ದೇ ಗೊತ್ತಾಗೋದಿಲ್ಲ. ಆದರೆ ನಾವು ಯಾವಾಗ ಭಗವಂತನನ್ನ ಚಿಂತಿಸುವುದಿಲ್ವೋ ನಮ್ಮ ಹತ್ರ ಬಹಳ ಸಮಯ ಇರುತ್ತೆ, ಟಿವಿ ಅದು ನೋಡ್ಲಿಕ್ಕೆ, ಇದು ನೋಡ್ಲಿಕ್ಕೆ, ಭೌತಿಕವಾಗಿ ಎಲ್ಲ ಆಕ್ಟಿವಿಟಿ ಮಾಡಲಿಕ್ಕೆ. ಆದರೆ ನಮ್ಮ ಮನಸ್ಸು ಯಾವ ಕೃಷ್ಣನಲ್ಲಿ ಬರುತ್ತೆ, ನಮಗೆ ಸಮಯ ಹೋಗಿದ್ದೇ ಗೊತ್ತಾಗೋದಿಲ್ಲ. ಅಷ್ಟು ಕೆಲಸ ಸಹಿತ ನಮಗೆ ಅವನ ಕುರಿತಾಗಿ ಮಾಡಲಿಕ್ಕೆ ಇದೆ. ಅದರಿಂದ ಅವನಲ್ಲಿ ಹೇಳ್ತಾ ಇದ್ದಾನೆ, ನನ್ನನ್ನು ಭಜಿಸುವನು, ಅವನೇ ಎಲ್ಲ ಯೋಗಿಗಳಲ್ಲಿ ಯೋಗದಲ್ಲಿ ನನ್ನೊಡನೆ ಅತ್ಯಂತ ಆತ್ಮೀಯವಾಗಿ ಒಂದಾಗಿರುವನು. ಅತ್ಯಂತ ಶ್ರೇಷ್ಠ ಯೋಗಿ ಯಾರು ಭಗವಂತನ ಜೊತೆಗೆ ಆತ್ಮೀಯವಾಗಿ ಒಂದಾಗಿರುವವನೋ ಅವನು ಎಲ್ಲರಿಗಿಂತ ಶ್ರೇಷ್ಠ ಅನ್ನುವಂತಹದ್ದು ನನ್ನ ಅಭಿಪ್ರಾಯ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾನೆ. ಸೊ ಈ ಅಷ್ಟಾಂಗ ಯೋಗ ಸ್ವಲ್ಪ ಫಾಸ್ಟ್ ಟ್ರ್ಯಾಕ್ ಮಾಡ್ತೇನೆ. ಮೋಸ್ಟ್ಲಿ ಈ ಯೋಗ ಪದ್ಧತಿ ಆಧ್ಯಾತ್ಮಿಕ ಅಭ್ಯಾಸವನ್ನ ಮಾಡುವಂತಹದ್ದು. ಹೇಗೆ ನಾನು ಪುರಾಣಗಳ ಬಗ್ಗೆ, ಅಂದ್ರೆ ನಮ್ಮ ಗ್ರಂಥಗಳಲ್ಲಿ ಏನಿದೆ ಈ ಯೋಗ, ಭಕ್ತಿ ಯೋಗದಲ್ಲಿ ಅಥವಾ ಭಗವಂತನನ್ನ ಸ್ಮರಣೆಯ ಸಲುವಾಗಿ, ಕೃತೆ ಯಧ್ಯಾಯತೋ ವಿಷ್ಣುಂ ತ್ರೇತಾಯಾಮ್ ಯಜತೋ ಮುಖೈ ದ್ವಾಪರೇ ಪರಿಚರ್ಯಾಯಾಮ್ ಕಲೌತ ಧರಿ ಕೀರ್ತನಂ. ಭಾಗವತಮಲ್ಲಿ ಹೇಳಲಾಗಿದೆ, ಶ್ರೀಮದ್ ಭಾಗವತಮಲ್ಲಿ ಏನ್ ಹೇಳುತ್ತೆ, ಕೃತೆ ಯಧ್ಯಾಯತೋ ವಿಷ್ಣುಂ ಅಂದ್ರೆ ಕೃತಯುಗದಲ್ಲಿ, ಸತ್ಯಯುಗದಲ್ಲಿ ವಿಷ್ಣುವಿನ ಧ್ಯಾನ ಮಾಡ್ತಾ ಇದ್ರು. ವಿಷ್ಣು ಕೃಷ್ಣ ಒಂದೇ, ಅವನದೇ ವಿಸ್ತರಣೆ. ಸೊ ತ್ರೇತಾಯುಗದಲ್ಲಿ ದುಬಾರಿ ಯಜ್ಞಗಳನ್ನ ಮಾಡಿಕೊಂಡು ಭಗವಂತನ ಸಾಕ್ಷಾತ್ಕರಿಸ್ಕೊಳ್ತಾ ಇದ್ರು. ಈ ಸತ್ಯಯುಗದಲ್ಲಿಯೇ ಈ ಅಷ್ಟಾಂಗ ಯೋಗದಂತಹ ಅಭ್ಯಾಸವನ್ನ ಮಾಡಲಿಕ್ಕೆ ಸಾಧ್ಯ. ಯಾಕೆಂದ್ರೆ ಸತ್ಯಯುಗದಲ್ಲಿ ಮನುಷ್ಯರು 1,00,000 ವರ್ಷ ಬದುಕ್ತಾ ಇದ್ರು. ಆಮೇಲೆ ಇಲ್ಲಿ ತ್ರೇತಾಯುಗದಲ್ಲಿ 10,000 ವರ್ಷ ಬದುಕಿದ್ರೆ, ದ್ವಾಪರಾಯುಗದಲ್ಲಿ 1,000 ವರ್ಷ ಬದುಕ್ತಾ ಇದ್ರು. ಸೊ ಇಲ್ಲಿ ಮೂರ್ತಿ ಪೂಜೆ ಮಾಡುವಂತಹದ್ದು, ಭಗವಂತನನ್ನ ಮೂರ್ತಿ ಪೂಜೆ, ಎಷ್ಟು ಕೆಲಸ ಇರುತ್ತೆ ನೋಡಿ ಮೂರ್ತಿ ಪೂಜೆ ಮಾಡುವುದಾದ್ರೂ. ಅವನ ಮೂರ್ತಿಗೆ ಅಲಂಕಾರ, ಆ ಮೂರ್ತಿಗೆ ನೈವೇದ್ಯ, ಅದಕ್ಕೆ ಹೂ ತರುವಂತಹದ್ದು, ಹೂ ಕಟ್ಟುವಂತಹದ್ದು, ಆ ಮೂರ್ತಿಯ ಶೃಂಗಾರ, ಕೃಷ್ಣನ ಶೃಂಗಾರ, ಆ ಮೂರ್ತಿಯಲ್ಲಿ ಕೃಷ್ಣ ಇದ್ದಾನೆ, ಅವನ ಶೃಂಗಾರ, ಅದು ಆ ರೀತಿಯಾಗಿ ಮಾಡಿ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ತಾ ಇದ್ರು. ಆದರೆ ಕಲಿಯುಗದಲ್ಲಿ ಏನು, ಭಗವಂತನ ಪವಿತ್ರ ನಾಮಗಳನ್ನ ಜಪಿಸುವುದು ಕಲಿಯುಗದ ಧರ್ಮ.
ಈ ಯುಗಕ್ಕೆ ಒಂದು ಧರ್ಮ ಇರುತ್ತೆ, ಪ್ರತಿ ಯುಗಕ್ಕೆ. ಕಲಿಯುಗದ ಯುಗ ಧರ್ಮ ಏನು? ಹರಿನಾಮ ಸ್ಮರಣೆ. ಸೊ ಈಗ ಭಕ್ತಿ ಯಾಕೆ ಶ್ರೇಷ್ಠ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಹೋದ್ರೆ, ಈ ಒಂದು ಬಿಲ್ಡಿಂಗಲ್ಲಿ ಭಕ್ತಿಯನ್ನ ಮಾಡ್ತಾ ಮಾಡ್ತಾ ನಾವು ಬೇಗನೆ ಭಗವಂತನನ್ನ ಸಾಕ್ಷಾತ್ಕರಿಸಿಕೊಳ್ಬೋದು. ಯಾಕೆಂದ್ರೆ ಈ ನಾಳಿನ ಅಧ್ಯಾಯ ಎಲ್ಲ ಭಕ್ತಿಯೋಗದ ಅಧ್ಯಾಯಗಳು ಸ್ಟಾರ್ಟ್ ಆಗುತ್ತೆ. ಅಲ್ಲಿ ನಮಗೆ ಅರ್ಥ ಆಗುತ್ತೆ ಹೇಗೆ ನಾವು ಭಕ್ತಿಯನ್ನ ಮಾಡಿಕೊಂಡು ಈ ಯೋಗದ ಎಲ್ಲಾ ಬೆನಿಫಿಟ್ ಅನ್ನ, ಅದರಿಂದ ಬರುವಂತ ಎಲ್ಲ ಫಲಗಳನ್ನ ಪಡಿಬಹುದು ಅಂತ. ಉದಾಹರಣೆಗೆ ಒಬ್ಬ ಯೋಗ ಮಾಡ್ತಾ ಇದ್ದಾನೆ ಅಂದ್ಕೊಳ್ಳಿ, ಅಂದ್ರೆ ಈ ಮೆಟ್ಲುಗಳನ್ನ ಹತ್ಕೊಂಡು ಮೇಲಕ್ಕೆ ಹೋಗ್ತಾನೆ ಅಂತ. ಈ ಅಷ್ಟಾಂಗ ಯೋಗ ಪದ್ಧತಿಯನ್ನ ಒಂದೊಂದೇ ಸ್ಟೆಪ್ ಬೈ ಯಮ ನಿಯಮ ಆಸನ ಪ್ರತ್ಯಾಹಾರ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ, ಹೀಗೆ ಒಂದೊಂದೇ ಮೆಟ್ಲು ಹತ್ಕೊಂಡು ಅವನು ಹೋಗ್ಬೇಕಾಗತ್ತೆ. ಆ ರೀತಿ ಹೋಗುವಾಗ ಅವನ ಮೇಲೆ ಹೋಗಿ ಅಲ್ಲಿ ಅವನಿಗೆ ಭಗವಂತನಲ್ಲಿ ಮನಸ್ಸು ನಿಂತಿಲ್ಲ ಅಂದ್ರೆ ಅವನು ಕೆಳಗೆ ಬರ್ಬೇಕಾಗತ್ತೆ. ಅವನಿಗೆ ಅರ್ಥ ಆಗತ್ತೆ ನಾನು ಬೀಗ ತಂದಿಲ್ಲ ಅಂತ. ಅವನು ಮತ್ತೆ ಭಕ್ತಿಯನ್ನ ಮಾಡ್ಕೊಂಡು ಹೋದ್ರೆ ಲಿಫ್ಟಲ್ಲಿ ಹೋದಾಗೆ ಯಾವಾಗಲೂ ನಾವು ಮನಸ್ಸು ಅನ್ನುವಂಥದ್ದು ಭಗವಂತನಲ್ಲಿ ಇದ್ದೇ ಇರುತ್ತೆ. ಅದರಿಂದ ಭಗವತ್ ಸಾಕ್ಷಾತ್ಕಾರನೂ ಸಹಿತ ಬೇಗ ಆಗತ್ತೆ ಅನ್ನುವಂಥದ್ದು. ಮಂತ್ರ ಅಂದ್ರೆ ಮನಸ್ಸನ್ನ ಬಿಡುಗಡೆ ಮಾಡುವಂಥದ್ದು, ಮನಸ್ಸನ್ನ ಭೌತಿಕ ವಿಚಾರಗಳಿಂದ, ಭೌತಿಕ ಪ್ರಪಂಚದ ಬಂಧನದಿಂದ ಬಿಡುಗಡೆ ಮಾಡುವಂತಹದ್ದು. ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವುದರಿಂದ ನಮ್ಮ ಮನಸ್ಸು ಕೃಷ್ಣನಲ್ಲಿ ಕೇಂದ್ರೀಕೃತವಾಗತ್ತೆ. ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಒಬ್ಬರೇ ಕುಳಿತು ಹೇಳಿದ್ರೆ ಅದು ಜಪ ಅಂತ ಅನ್ಸ್ಕೊಳ್ಳುತ್ತೆ. ಹರೇ ಕೃಷ್ಣ ಮಹಾಮಂತ್ರವನ್ನ ಭಕ್ತರ ಸಂಘದಲ್ಲಿ ನಾವು ಹೇಳಿದ್ರೆ ಅದನ್ನ ಸಂಕೀರ್ತನೆ ಅಂತ ಕರೆಸ್ಕೊಳ್ಳುತ್ತೆ. ಇದರ ಬಗ್ಗೆ ಏನ್ ಹೇಳಲಾಗಿದೆ ಅನ್ನುವಂಥದ್ದನ್ನ ನಾವು ನೋಡಿ ನಾರಾಯಣ ಉಪನಿಷತ್ನಲ್ಲಿ ಕಲಿಯುಗದಲ್ಲಿ ಭಗವಂತನ ಪವಿತ್ರ ಹೆಸರುಗಳನ್ನು ಜಪಿಸಬೇಕು. ನಾರಾಯಣ ಉಪನಿಷತ್ನಲ್ಲಿ, ನಾರಾಯಣ ಸಂಹಿತೆಯಲ್ಲಿ ಹೇಳಲಾಗಿದೆ. ಅದೇ ಚೈತನ್ಯ ಚರಿತಾಮೃತದಲ್ಲಿ ಕಲಿ ಸಂತರಣ ಉಪನಿಷತ್ತು, ಇದು ಈ 18 ಉಪನಿಷತ್ತುಗಳಲ್ಲಿ ಒಂದು. ಕಲಿ ಸಂತರಣ ಉಪನಿಷತ್ನಲ್ಲಿ ಏನು ಹೇಳಲಾಗಿದೆ? ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಇತಿ ಷೋಡಶಕೋ ನಾಮ್ನ ಕಲಿಕಲ್ಮಶನಾಶನ ನಾಥೋ ಪರತರಯಾಯು ಸರ್ವ ವೇದೇನು. ಎಲ್ಲ ವೇದಗಳಲ್ಲಿಯೂ, ಎಲ್ಲ ವೇದಗಳಿಂದ ನಾವು ಅರ್ಥ ಮಾಡಿಕೊಳ್ಳೋದೇನೆಂದ್ರೆ ಭಗವಂತನ ನಾಮಸ್ಮರಣೆ. ಅದರಿಂದ ಈ 16 ಹೆಸರುಗಳನ್ನ ಇರುವಂತಹ ಹರೇ ಕೃಷ್ಣ ಮಹಾಮಂತ್ರವನ್ನ ಜಪಿಸುವುದರಿಂದ ನಾವು ಈ ಕಲಿಯುಗದ ಕಲ್ಮಶಗಳು ನಾಶವಾಗತ್ತೆ ಅನ್ನುವಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ಬಹುದು. ಕಲ್ಮಶ ನಾಶನಂ. ಸೊ ಚೈತನ್ಯ ಚರಿತಾಮೃತದಲ್ಲಿಯೂ ಸಹಿತ ಇವರು ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಕಲಹ ಮತ್ತು ಕಪಟದ ಈ ಯುಗದಲ್ಲಿ, ಕಲಿಯುಗ ಅನ್ನುವಂತಹದ್ದು ಬರೀ ಕಲಹ ಮತ್ತೆ ಕಪಟ, ಒಬ್ರಿಗೊಬ್ರಿಗೆ ಮೋಸ ಮಾಡೋದು, ಒಬ್ರಿಗೊಬ್ರಿಗೆ ಬಡ್ದಾಡ್ಕೊಳ್ಳೋದು, ಕಚ್ಚಾಡ್ಕೊಳ್ಳೋದು. ಇದರಲ್ಲಿ ನಮಗೆ ಒಂದು ದಾರಿ ಇದೆ, ಒಂದು ಲೈಟ್ ಇದೆ. ನಮಗೆ ಈ ಕತ್ತಲೆಯ ಒಂದು ಟನೆಲ್ ಅಲ್ಲಿ, ಸುರಂಗದಲ್ಲಿ ನಾವು ಹೋಗ್ತಾ ಹೋದಾಗ ನಮಗೆ ಸಡನ್ ಆಗಿ ಒಂದು ಬೆಳಕು ಕಾಣಿಸ್ಕೊಳ್ತಲ್ಲ, ಆ ರೀತಿಯಾದಂತಹ ಒಂದು ಬೆಳಕಿದೆ. ಆ ಬೆಳಕು ಏನಂದ್ರೆ ಹರಿನಾಮ ಸ್ಮರಣೆ, ಭಗವಂತನ ಹೆಸರುಗಳನ್ನು ಜಪಿಸುವುದು. ಅವ್ರು ಹೇಳ್ತಾರೆ 3 ಸಲ ಶಾಸ್ತ್ರ ಹೇಳತ್ತೆ, ಯಾನನ್ನಾದ್ರೂ 3 ಸಲ ಈ ತರ ಹೇಳಿದ್ರೆ ಅದು ಪ್ರಮಾಣ. ಏನು? ಬೇರೆ ದಾರಿ ಇಲ್ಲ, ಬೇರೆ ದಾರಿ ಇಲ್ಲ, ಬೇರೆ ದಾರಿ ಇಲ್ಲ. ಹರೇ ಕೃಷ್ಣ ಮಹಾಮಂತ್ರವನ್ನ ಜಪಿಸಬೇಕು ಅಂದ್ರೆ ಹರಿನಾಮ ಸ್ಮರಣೆ. ದೋಷಗಳಿಂದ ತುಂಬಿ ಹೋಗದಿಂದ ಕಡಲಿನಂತಿರುವ ಯುಗದಲ್ಲಿ ಒಂದು ಯುಗ ಧರ್ಮ, ಒಂದು ವರ, ಅದೇನೆಂದ್ರೆ ಹರೇ ಕೃಷ್ಣ ಮಹಾಮಂತ್ರವನ್ನ ಜಪಿಸುವುದು. ಅದರಿಂದ ಅವರು ಮುಕ್ತಿಯನ್ನ ಪಡೆಯಬಹುದು ಅನ್ನುವಂಥದ್ದನ್ನ ಶ್ರೀಮದ್ ಭಾಗವತಮಲ್ಲಿ ಹೇಳಲಾಗಿದೆ. ಯಜ್ಞಾನಾಂ ಜಪಯಜ್ಞೋಸ್ಮಿ, ಇದೇ ಭಗವದ್ಗೀತೆಯಲ್ಲಿ 10ನೇ ಅಧ್ಯಾಯದಲ್ಲಿ ಭಗವಂತ ಹೇಳ್ತಾನೆ, ಎಲ್ಲಾ ಯಜ್ಞಗಳಲ್ಲಿ ಜಪಯಜ್ಞ ನಾನು, ಕಲಿಯುಗಕ್ಕೆ ಒಂದೇ ಧರ್ಮ ಹರಿನಾಮ ಸ್ಮರಣೆ. ಚೈತನ್ಯ ಚರಿತಾಮೃತದಲ್ಲಿ ಹೇಳ್ತಾರೆ, ಓ ನನ್ನ ಕರ್ತನೆ, ನಿನ್ನ ಪವಿತ್ರ ನಾಮವು ಮಾತ್ರ ಜೀವಿಗಳಿಗೆ ಎಲ್ಲ ಆಶೀರ್ವಾದವನ್ನ ನೀಡಬಲ್ಲದು. ಮತ್ತು ಹೀಗೆ ನೀವು ಕೃಷ್ಣ ಮತ್ತು ಗೋವಿಂದರ 100 ಮತ್ತು ಲಕ್ಷಾಂತರ ಹೆಸರುಗಳನ್ನ ಹೊಂದಿದ್ದೀರಿ. ಇದು ಭಗವಂತನ ಕುರಿತಾಗಿ ಅವರು ಬೇಡ್ಕೊಳ್ತಾ ಇರುವಂತಹದ್ದು. ಅತೀಂದ್ರಿಯ ಹೆಸರುಗಳಲ್ಲಿ ನೀವು ನಿಮ್ಮ ಎಲ್ಲಾ ಅತೀಂದ್ರಿಯ ಶಕ್ತಿಗಳನ್ನ ಹೂಡಿಕೆ ಮಾಡಿದ್ರಿ. ಭಗವಂತನ ಹೆಸರು ಅಂದ್ರೆ ಅಷ್ಟು ಪವರ್ಫುಲ್, ಅಲ್ಲಿ ಸ್ವತಃ ಭಗವಂತನಿದ್ದಾನೆ. ಅದರಿಂದ ನಾಮಷ್ಟಾದಾಸ್ ಪ್ರಭುಜಿಯವರು ಹೇಳ್ತಾರೆ, ಯಾವಾಗಲೂ ನಾವು ಮೊದಲು ಭಗವಂತನ ನಾಮಕ್ಕೆ ಶರಣಾಗತರಾಗಬೇಕು. ಹರೇ ಕೃಷ್ಣ ಬರೀ ಅವನು ಕೃಷ್ಣ ಬೇರೆ ಅಲ್ಲ, ಆ ನಾಮ ಬೇರೆ ಅಲ್ಲ. ಅತೀಂದ್ರಿಯ ಶಕ್ತಿಗಳನ್ನು ಅವನು ಹೂಡಿಕೆ ಮಾಡಿದ್ದಾನೆ ಅದರಲ್ಲಿ. ಈ ನಾಮಗಳನ್ನು ಪಠಿಸಲು ಕಠಿಣ ಮತ್ತು ವೇಗದ ನಿಯಮಗಳಿಲ್ಲ. ಹರೇ ಕೃಷ್ಣ ಮಹಾಮಂತ್ರವನ್ನ ಜಪಿಸಲಿಕ್ಕೆ ನಮಗೆ ಯಾವುದೇ ಒಂದು ಹಾರ್ಡ್ ನಿಯಮ ಇಲ್ಲ. ಅದರಿಂದ ಆದರೆ ನಮಗೆ ಅದರಲ್ಲಿ ಆಸಕ್ತಿ ಇಲ್ಲ. ಓ ನನ್ನ ಕರ್ತನೆ, ದಯೆಯಿಂದ ನಿನ್ನ ಪವಿತ್ರ ನಾಮಗಳಿಂದ ಸುಲಭವಾಗಿ ನಿನ್ನನ್ನು ಸಮೀಪಿಸಲು ನೀನು ನಮಗೆ ಅನುವು ಮಾಡಿಕೊಟ್ಟಿದ್ದೀಯ. ಆದರೆ ನಾನು ತುಂಬಾ ದುರದೃಷ್ಟವಶಾತ್, ನನಗೆ ಅವರ ಬಗ್ಗೆ ಯಾವುದೇ ಆಕರ್ಷಣೆ ಇಲ್ಲ. ಹರಿನಾಮದ ಬಗ್ಗೆ ನಮಗೆ ಆಕರ್ಷಣೆಯೇ ಇಲ್ಲ. ಅಂತಹ ಜೀವನವನ್ನು ನಾವು ಮಾಡ್ತಾ ಇದ್ದೇವೆ. ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಲಿಕ್ಕೆ ಮೊದಲು ನಾವು ಪಂಚತತ್ವ ಮಂತ್ರವನ್ನು ಜಪಿಸ್ತೇವೆ. ನೀವು ನೋಡಬಹುದು, ನಾನು ಜಪ ಮಾಡ್ತಾ ಇದ್ದೆ ಎಷ್ಟು ದಿವಸ. ಜಯ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ
ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವರಿಂದ ಈ ಪಂಚತತ್ವ ಮಹಾ ಋಷಿ ಅಂದರೆ ಪಂಚತತ್ವ ಮಂತ್ರವನ್ನು ಜಪಿಸಿ ನಾವು ಆಮೇಲೆ ಹರೇ ಕೃಷ್ಣ ಮಹಾಮಂತ್ರವನ್ನು ಯಾವ ರೀತಿ ಜಪ ಮಾಡಬೇಕು, ನಮಗೆ ಶ್ರವಣಂ ಕೀರ್ತನಂ ಅಂತ ಹೇಳ್ತಾರೆ. ನಾವು ಹೇಳಿದ್ದು ನಮಗೆ ಕೇಳಿಸ್ಬೇಕು. ಅಂದರೆ ತುಂಬ ಜೋರಾಗಿ ಕಿರ್ಚೋದಲ್ಲ, ನಮಗೆ ಹೇಳಿದ್ದು ನಮಗೆ ಕೇಳಿಸುವಷ್ಟು ಸ್ಪಷ್ಟವಾಗಿ ಉಚ್ಚಾರವನ್ನು ಮಾಡಿಕೊಂಡು ನಾವು ಮಂತ್ರವನ್ನು ಜಪ ಮಾಡಬೇಕು. ಅದನ್ನು ಜವಾಬ್ದಾರಿಯಿಂದ ಜಪ ಮಾಡಬೇಕು. ಮತ್ತು ಅಟೆಂಟಿವ್ ಅದ್ರ ಬಗ್ಗೆ ಹೆಚ್ಚು ಲಕ್ಷ್ಯ ಕೊಟ್ಟು ನಾವು ಜಪ ಮಾಡಬೇಕು. ಜಪ ಮಾಡುವಾಗ ಅಂದರೆ ಮಾತ್ರ ನಮ್ಮ ಮನಸ್ಸು ಸಹಿತ ಸ್ಥಿರವಾಗ್ತಾ ಹೋಗುತ್ತೆ. ಹರಿಯಲ್ಲಿ ತೈಲಧಾರೆಯಂತೆ ಮನಸ್ಸು ಕೊಡಿ ಹರಿಯಲ್ಲಿ ಶಂಭ. ಆ ರೀತಿಯಾಗಿ ಪ್ರತಿಯೊಂದು ದೇವತೆಗಳು ಸಹಿತ ನಮಗೆ ಸಹಾಯ ಮಾಡ್ತಾರೆ ನಾವು ಹರಿಯಲ್ಲಿ ಮನಸ್ಸನ್ನು ನಿಲ್ಲಿಸಲಿಕ್ಕೆ. ಈ ಮಂತ್ರವನ್ನು ನೀವು ಎಲ್ಲಾದರೂ ಕುಳಿತು ಜಪ ಮಾಡಬಹುದು. ಆ ದಿಕ್ಕು ಈ ದಿಕ್ಕು ಏನೂ ಇಲ್ಲ, ಯಾವ ದಿಕ್ಕಿಗೆ ಬೇಕಾದರೂ ಮುಖ ಮಾಡಿ ನೀವು ಜಪ ಮಾಡಬಹುದು. ಇದನ್ನ ಬೆಳಗ್ಗೆ, ಸಾಯಂಕಾಲ, ರಾತ್ರಿ, ನಿಮಗೆ ಇಡೀ ದಿನದಲ್ಲಿ ಯಾವಾಗಲೂ ಜಪ ಮಾಡಬಹುದು. ಈಗಲೇ ಅಂತಿಲ್ಲ, ಆದರೆ ಬೆಳಗ್ಗೆ ಗೋಧೂಳಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವಂತಹದ್ದು ಬಹಳ ಮುಖ್ಯ, ಬಹಳ ಶ್ರೇಯಸ್ಕರ. ಆಗ ಮಾಡಿದರೆ ಮತ್ತೆ ಇಡೀ ದಿನ ನಮಗೆ ಒಂದು ದೊಡ್ಡ ಎನರ್ಜಿ ಸಿಕ್ಕಿದ ಹಾಗೆ, ಇಡೀ ದಿನ ಮನಸ್ಸು ಸ್ಥಿರವಾಗಿರುತ್ತೆ. ಅದರಿಂದ ಮುಂಜಾನೆ ಮಾಡುವುದು ಬಹಳ ಒಳ್ಳೆಯದು. ಸ್ನಾನ ಮಾಡಬೇಕಂತಿಲ್ಲ ಹರೇ ಕೃಷ್ಣ ಮಹಾಮಂತ್ರ. ಕೆಲವರು ಸ್ನಾನದ ಕಾರಣ ಕೊಡ್ತಾರೆ. ಇವತ್ತು ನನಗೆ ಜಪ ಮಾಡ್ಲಿಕ್ಕೆ ಆಗಲಿಲ್ಲ, ಸ್ನಾನ ಮಾಡಿರಲಿಲ್ಲ. ಸ್ನಾನ ಮಾಡಬೇಕಂತಿಲ್ಲ. ಬೆಳಗ್ಗೆ ಎದ್ದು ಕೈಕಾಲು ಮುಖ ತೊಳೆದು ಫ್ರೆಶ್ ಆಗಿ ದೇವರಿಗೆ ನಮಸ್ಕಾರ ಮಾಡಿ, ಕೃಷ್ಣನಿಗೆ ನಮಸ್ಕಾರ ಮಾಡಿ ನಾವು ಈ ಜಪವನ್ನು ಸ್ಟಾರ್ಟ್ ಮಾಡ್ಬೋದು. ಎಣಿಕೆ ಇಟ್ಕೋಬೇಕು, ಕೌಂಟ್ ಇಟ್ಕೊಂಡು ಮಾಡಬೇಕು. ಜಪಮಾಲೆ ಬೇಕು, ಜಪಮಾಲೆ ಇದ್ದರೆ ಬೇಗ ಜಪಮಾಲೆ ಇಲ್ಲ ಅಂದರೆ ಬೇರೆ ಥರದ ಈ ಪ್ರೆಸ್ ಮಾಡುವಂಥ ಕೌಂಟಿಂಗ್ ಎಲ್ಲ ಬರುತ್ತಲ್ಲ, ಆ ಥರದ ಕೌಂಟರ್ ಆದರೂ ಇಟ್ಕೊಂಡು ಜಪ ಮಾಡಬೇಕು. 108 ಕರೆಕ್ಟಾಗಿ ಲೆಕ್ಕ ಬಿಟ್ಟು ಮಾಡಬೇಕು. ಜಪಮಾಲೆಯಲ್ಲಿ ಕೃಷ್ಣ ಮಣಿಯಲ್ಲಿ ನಾವು ಕೌಂಟಿಗೆ ತಗೊಳ್ಬಾರ್ದು, ಈ ಸೆಂಟರ್ ಮಣಿ ಅದು ಬಿಟ್ಟು ಉಳಿದ ಮಣಿಯಲ್ಲಿ ನಾವು ಕೌಂಟ್ ಮಾಡ್ಬೋದು. ಈ ರೀತಿ ಇರುತ್ತೆ ಜಪಮಾಲೆ. ನಿಮ್ಗೆ ಇಲ್ಲಿ ಕಾಣಿಸ್ತೇನೆ, ಇಲ್ಲಿ ನೋಡ್ಬೋದು ನೀವು, ಇದು ಕೃಷ್ಣಮಣಿ. ನಾವು ಇಟ್ಕೊಳ್ತೇವೆ. ಈ ಬೆರಳಿಂದ ಜಪ ಮಾಲೆ ಮುಟ್ಟಬಾರದು, ಯಾಕಂದ್ರೆ ನಾವು ಬೇರೆ ಕಡೆ ಇದು ಮಾಡ್ಲಿಕ್ಕೆ ಉಪಯೋಗಿಸ್ತೇವೆ ಬೆರಳು ಅಂತ. ಅದರಿಂದ ಈ ರೀತಿ ಇಟ್ಕೋಬೇಕು. ಈ ರೀತಿ ಇಟ್ಕೊಂಡು ನಮ್ಮ ಕಡೆ ಎಳ್ಕೊಳ್ತಾ ಹೋಗ್ಬೇಕು. ಈ ಥರ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ರೀತಿ ನಮ್ಮ ಹತ್ರ ಎಳ್ಕೊಂಡು ಪೂರ್ತ ಬಂದ ಮೇಲೆ ಒಂದು ರೌಂಡ್ ಆದ್ಮೇಲೆ 108 ಆದ್ಮೇಲೆ ಮತ್ತೆ ಈ ರೀತಿ ಬಂದಾಗ ಕ್ರಾಸ್ ಓವರ್ ಅದನ್ನ ಮತ್ತೆ ತಿರುಗಿಸ್ಕೋಬೇಕು. ತಿರುಗಿಸಿ ಮತ್ತೆ ಉಲ್ಟಾ ರಿವರ್ಸ್ ಡೈರೆಕ್ಷನ್ ಅಲ್ಲಿ ಮತ್ತೆ ಬರಬೇಕು. ಈ ರೀತಿಯಾಗಿ 108 ಬಾರಿ ಅಥವಾ ಅದಕ್ಕೂ ಹೆಚ್ಚು ಬಾರಿ ನಾವು ಕೃಷ್ಣನ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡೋದ್ರಿಂದ ನಮ್ಮ ಮನಸ್ಸು ಭಗವಂತನಲ್ಲಿ ಇದರಿಂದ ನಮ್ಮ ಪಾಪದ ಬೇರೆ ಕೆಟ್ಟ ಕೆಲಸಗಳನ್ನು ಮಾಡುವಂತಹ ಒಂದು ಅದರಿಂದ ದೂರ ಆಗತ್ತೆ. ಸೊ ಬಹಳ ಸಂತೋಷ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ, ಶಾಶ್ವತವಾಗಿ ನಾವು ಆಹ್ಲಾದಕರವಾಗಿರುತ್ತೆ. ಯಾವಾಗಲೂ ಎನರ್ಜಿ ಇರುತ್ತೆ ಶರೀರದಲ್ಲಿ. ಎಷ್ಟೇ ಕೆಲಸ ಮಾಡಿದರೂ ಆಯಾಸ ಅನ್ನುವಂಥದ್ದು ಇರುವುದಿಲ್ಲ. ಅಂದ್ರೆ ಈಗ ತುಂಬಾ ಸುಸ್ತಾಯ್ತಲ್ಲ, ಹಾಗಾಯ್ತಲ್ಲ, ಹೀಗಾಯ್ತಲ್ಲ, ಆ ಥರದ್ದಿಲ್ಲ. ಇನ್ನೂ ಹೆಚ್ಚು ಉಲ್ಲಾಸ ಇರುತ್ತೆ ಭಗವಂತ ಕೆಲಸ ಮಾಡಲಿಕ್ಕೆ. ಸೊ ನಿಜವಾದ ಸಂತೋಷವನ್ನು ನಾವಿಲ್ಲಿ ಅನುಭವಿಸಬಹುದು. ಕೆಲವರು ಹೇಳ್ತಾರೆ, ಜಾರ್ಜ್ ಹ್ಯಾರಿಸನ್ ಶ್ರೀಲ ಪ್ರಭುಪಾದಿಗೆ ಈ ಇಸ್ಕಾನ್ ಸಂಸ್ಥೆಯನ್ನು ಸ್ಥಾಪಿಸಲಿಕ್ಕೆ ಸಹಾಯ ಮಾಡಿದಂತ ತುಂಬಾ ಜನ ಇದ್ದಾರೆ. ಅದರಲ್ಲಿ ಜಾರ್ಜ್ ಹ್ಯಾರಿಸನ್ ಅನ್ನೋ ಅವರು ಬರೀ ಅಮೆರಿಕ ಅಲ್ಲ, ಬೇರೆ ದೇಶಗಳಿಗೆ ಸಹಿತ ಅವರು ತಮ್ಮ ಎಲ್ಲ ಆಸ್ತಿಯನ್ನ ಕೃಷ್ಣನ ಹೆಸರಲ್ಲಿ ಬರೆದುಬಿಟ್ಟು ಪ್ರಭುಪಾದರ ಶಿಷ್ಯರಾಗಿ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಿ ಅವ್ರೇನು ಹೇಳ್ತಾರೆ ಅಂದ್ರೆ, ದೇವರ ಸಾಕ್ಷಾತ್ಕಾರವನ್ನು ಹೊಂದುವ ಪ್ರಕ್ರಿಯೆ ಈ ಮಹಾಮಂತ್ರ ಜಪ ಮಾಡುವುದು. ಸೊ ಇನ್ನೊಬ್ಬ ಹೇಳ್ತಾರೆ, ಇನ್ ಕ್ಲೌಡ್ ಅವರು ಅತ್ಯಂತ ಯುವಕ, ಕೆಳ ವಯಸ್ಸಿನ ಒಬ್ಬ ಡೈರೆಕ್ಟರ್ ಆಗಿರ್ತಾರೆ. ಅವ್ರು ಹೇಳ್ತಾರೆ, ಯಾವಾಗ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡ್ಲಿಕ್ಕೆ ಶುರು ಮಾಡಿದ್ನೋ ನನಗೆ ಎಲ್ಲ ಆಗ್ತಾ ಇದೆ, ಅವ್ರಿಗೆ ಅಂದ್ಕೊಂಡಿದ್ದೆಲ್ಲ ಆಗ್ತಾ ಇದೆ. ಇವರು ಅಮರೀಶ್ ಮಹಾರಾಜ, ಇವರು ಫೋರ್ಡ್ ಕಂಪನಿಯ ಮಾಲೀಕರು, ಬ್ರಷ್ ಫೋರ್ಡ್. ಅವರು ಪೂರ್ತಿಯಾಗಿ ತಮ್ಮ ಆಸ್ತಿಯನ್ನೆಲ್ಲ ಪಡೆದು ಅವರು ಸನಾತನ ಧರ್ಮವನ್ನು ಸ್ವೀಕಾರ ಮಾಡಿ ಈಗ ಮಾಯಾಪುರ ಅಂದ್ರೆ ಚೈತನ್ಯ ಮಹಾಪ್ರಭುಗಳ ಹುಟ್ಟೂರು ಕಲ್ಕತ್ತಾದಲ್ಲಿರುವಂತಹ ಮಾಯಾಪುರದಲ್ಲಿ ಭವ್ಯವಾದ ಒಂದು ವೇದಿಕ್ ಪ್ಲಾನೆಟೋರಿಯಂ ಅನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಸೊ ಇವರು ದೇಸಾಯಿ ಅನ್ನೋರು ಇಂಡಸ್ಟ್ರಿಯಲಿಸ್ಟ್, ಇವರು ಸಹಿತ ಇರ್ತಾರೆ, ನನಗೆ ಬಹಳ ಖುಷಿ ಕೊಡುತ್ತೆ ಜಪ ಮಾಡೋದ್ರಿಂದ, ಸೊ ಬಹಳ ಸ್ಥಿರವಾಗಿರುತ್ತೆ. ಹೃಷಿಕೇಶ್ ಮಫತ್ಲಾಲ್ ಅವರು
ಹೇಳ್ತಾರೆ ಎಲ್ಲ ಏರಿಳಿತಗಳು ಅಂದ್ರೆ ಅದನ್ನು ಎದುರಿಸಲಿಕ್ಕೆ ಆತ್ಮವಿಶ್ವಾಸವನ್ನ ಈ ಮಠ ಕೊಟ್ಟಿದೆ. ಈ ಬಹಳ ಜನ ಇದ್ದಾರೆ ಈ ತರ ನೋಡ್ಬೋದು ಇಲ್ಲಿ. ಇದೊಂದು ವಿಕಿ ಬೇರೆ ಬೇರೆ ಮಾಡೆಲ್ಗಳು, ಆರ್ಮಿ ಆಫೀಸರ್ಗಳು, ಬಹಳ ಜನ ಹರೇ ಕೃಷ್ಣ ಅಂದ್ರೆ ಶಿಷ್ಯರಾಗಿ ಸನಾತನ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ. ಅವರು ಬರೀ ಮಂತ್ರಾಷ್ಟೇ ಜಪ ಅಲ್ಲ, ಪರಿಶುದ್ಧತೆ ಕಡೆ ಅವರು ಹೊರಟಿದ್ದಾರೆ. ನಿಮ್ಗೆ ಅರ್ಥ ಆಗ್ತಾ ಹೋಗಿ ಏನ್ ಮಾಡ್ಬೇಕು ನಾವು ನೆಕ್ಸ್ಟ್ ಅಂತ ಭಕ್ತಿ ಯೋಗಕ್ಕೆ ಹೋದಾಗ ನಿಮ್ಗೆ ಅರ್ಥ ಆಗುತ್ತೆ ನಾವು ಪರಿಶುದ್ಧರಾಗಿ ಏನ್ ಮಾಡ್ಬೇಕು ಅನ್ನುವಂತಹದ್ದು. ಮಹಾಮಂತ್ರ ಒತ್ತಡ ಮತ್ತು ಖಿನ್ನತೆಯಿಂದ ನಮ್ಮನ್ನ ಹೊರತರುತ್ತೆ, ಗಮನಾರ್ಹವಾಗಿ ಕಡಿಮೆ ಮಾಡುತ್ತೆ ಒತ್ತಡ ಮತ್ತೆ ಖಿನ್ನತೆಯನ್ನ. ಸ್ಟ್ರೆಸ್ ನಾವೇನ್ ಹೇಳ್ತೀವಿ ಅಷ್ಟು, ಡಿಪ್ರೆಷನ್, ಅದರಿಂದ ನಾವು ಹೊರಗೆ ಬರ್ಬೋದು. ಇವ್ರು ಹೇಳ್ತಾರೆ ಪೌಲ್ ಬೇರೆ ಅಂದ್ರೆ ಯಾವಾಗ ಅವರಿಗೆ ಟೆನ್ಷನ್ ಆಗತ್ತೆ ಅವರು ಜಪ ಮಾಡ್ತಾರೆ ಅಂತ, ಅದು ನಮ್ಮ ಬ್ಯಾಟ್ರಿ ರೀಚಾರ್ಜ್ ಮಾಡಿದಾಗ ಆಗತ್ತೆ ಅನ್ನುವಂಥದ್ದು. ಇವರು ವ್ಯಾಪಾರಸ್ಥರು, ಅವರು ಹೇಳ್ತಾರೆ ಯಾವಾಗ ನರ್ವಸ್ನೆಸ್ ಫೀಲ್ ಆಗುತ್ತೆ ಆಗ ಅವ್ರು ಜಪ ಮಾಡ್ತಾರೆ, ಮೈಂಡ್ ಕಾಮ್ ಆಗುತ್ತೆ. ಈ ರೀತಿಯಾಗಿ ತುಂಬಾ ಜನ ಈ ಹರೇ ಕೃಷ್ಣ ಮಹಾಮಂತ್ರದ ಅನುಭವವನ್ನು ಪಡೆದಿದ್ದಾರೆ ಮತ್ತು ಅದರ ಲಾಭವನ್ನು ಪಡೆದಿದ್ದಾರೆ. ಅದರಿಂದ ಎಲ್ಲರೂ ಹರೇ ಕೃಷ್ಣ ಮಹಾಮಂತ್ರ ಜಪಿಸಿ ಮತ್ತು ಅದರ ಲಾಭವನ್ನು ನೀವು ಪಡೆಯಿರಿ ಅಂತ ಹೇಳ್ತಾ, ಹರೇ ಕೃಷ್ಣ ನನ್ನ ಜೊತೆ ಹೇಳಿ 3 ಸಲ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ರಾಮ ರಾಮ ಹರೇ ಹರೇ, ಹರೇ ಹರೇ ಕೃಷ್ಣ. ಹರೇ, ಹರೇ ರಾಮ 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 ಹರೇ ಹರೇ. ಧನ್ಯವಾದಗಳು ಎಲ್ರಿಗೂ. 1 ಸೆಕೆಂಡ್. ಹರೇ ಕೃಷ್ಣ. ಓಕೆ, ಧನ್ಯವಾದಗಳು ಎಲ್ರಿಗೂ. ಈಗ ನಾವು 1 ರೌಂಡ್ ಹರೇ ಕೃಷ್ಣ ಮಹಾಮಂತ್ರ ಜಪಿಸಿ ಇವತ್ತಿನ ಕ್ಲಾಸ್ ಅನ್ನ ಎಂಡ್ ಮಾಡೋಣ. ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದ್ರೆ ಕೇಳಬಹುದು, ಸ್ವಲ್ಪ ಲೇಟ್ ಆಗಿದೆ. ಪ್ರಭುಜಿ ಬೇಗ 1 ಅಥವಾ 2 ಪ್ರಶ್ನೆಗಳು. ನಮಸ್ತೆ ಪ್ರಭುಜಿ. ಹೇಳಿ ಮಾತಾಜಿ. ನಮಸ್ತೆ. ಜಪಮಾಲೆ ಇಲ್ಲ ಅಂದ್ರೆ ನಾವು ಪುಸ್ತಕದಲ್ಲಿಯೂ ಸಹ ಬರಿಬಹುದಲ್ವಾ? ಬರೀಬಹುದು, ಆದ್ರೆ ಹರೇ ಕೃಷ್ಣ ಮಹಾಮಂತ್ರ ನೀವು ಜಪ ಮಾಡೋದು ಒಳ್ಳೆಯದು. ಯಾಕೆಂದ್ರೆ ಕಲಿಯುಗದ ಧರ್ಮ ಅದು, ಹರಿನಾಮ ಸ್ಮರಣೆ. ಬರೀಬಹುದು ಹೇಳ್ತಾ ಬರೀಬಹುದು. ಆದ್ರೆ ಅದು ಯಾವಾಗ್ಲೂ ನಿಮ್ಮ ಹತ್ರ ಮಾಡಕ್ ಆಗತ್ತೋ ಇಲ್ವೋ, ಬಟ್ ಜಪ ಅಟ್ಲೀಸ್ಟ್ ನೀವು ಒಂದು ನಿಗದಿತ ಸಮಯ ಕೊಟ್ಟು ಜಪ ಮಾಡಬಹುದು. ಇಲ್ಲ ಪ್ರಭು, ನೀವು ಹೇಳಿದ್ರಿ ಅಲ್ಲ, ಮುಂಜಾನೆ ಸಮಯದಲ್ಲಿ ಎದ್ದು ನಾವು ಕೈಕಾಲ್ ಮುಖವನ್ನು ತೊಳೆದು ಫ್ರೆಶ್ ಆಗಿ ನಾವು ಜಪ ಮಾಡ್ಬೋದು ಅಂತ ಹೇಳಿದ್ರಲ್ಲ, ಅದೇ ತರ ನಾವು ಬರೀಲೂಬಹುದಲ್ವಾ ಅಂತ. ಬರೀಬಹುದು. ಧನ್ಯವಾದ ಪ್ರಭು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಮತ್ತೆ ಯಾರಿಗಾದ್ರೂ ಏನಾದ್ರು ಕೇಳ್ಬೇಕಾ? ಇಲ್ಲ, ನಾವು ಹರೇ ಕೃಷ್ಣ ಮಂತ್ರ ಜಪ ಮಾಡೋಣ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀ ವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ,
हरे राम 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 हरे हरे कृष्ण कृष्ण हरे हरे राम 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 हरे हरे कृष्ण कृष्ण हरे हरे राम राम हरे 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 कृष्ण कृष्ण हरे हरे राम राम 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 हरे हरे कृष्ण हरे 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 राम राम हरे हरे कृष्ण कृष्ण हरे हरे राम राम हरे हरे कृष्ण हरे हरे राम राम हरे 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 कृष्ण कृष्ण हरे हरे राम राम हरे हरे कृष्ण हरे हरे राम राम हरे हरे कृष्ण हरे 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 राम राम हरे हरे कृष्ण हरे हरे राम राम हरे हरे कृष्ण हरे हरे राम राम हरे हरे कृष्ण हरे 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 राम हरे हरे कृष्ण हरे हरे राम हरे हरे कृष्ण हरे हरे राम हरे हरे कृष्ण हरे 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 राम हरे हरे कृष्ण हरे हरे राम हरे हरे कृष्ण हरे हरे राम हरे हरे कृष्ण हरे 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 राम हरे हरे कृष्ण हरे हरे राम हरे हरे कृष्ण हरे हरे राम हरे 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 कृष्ण हरे हरे राम हरे हरे कृष्ण हरे हरे राम हरे 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 कृष्ण हरे हरे राम हरे हरे कृष्ण हरे हरे राम हरे हरे कृष्ण हरे 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 राम हरे हरे कृष्ण हरे हरे राम हरे हरे कृष्ण हरे हरे राम हरे 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 कृष्ण हरे हरे राम हरे हरे कृष्ण हरे हरे राम हरे हरे कृष्ण हरे 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 राम हरे हरे कृष्ण 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 हरे 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 राम हरे हरे कृष्ण हरे हरे राम हरे हरे कृष्ण हरे 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 राम हरे हरे कृष्ण 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 हरे 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 राम हरे हरे कृष्ण हरे हरे राम हरे हरे कृष्ण हरे 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 राम हरे हरे कृष्ण हरे हरे राम हरे हरे कृष्ण हरे हरे राम हरे 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 कृष्ण हरे हरे राम हरे हरे कृष्ण हरे हरे राम हरे 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 कृष्ण कृष्ण हरे हरे राम हरे हरे कृष्ण हरे 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 राम हरे 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 कृष्ण ಧನ್ಯವಾದಗಳೆಲ್ಲರಿಗೂ ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ ಭಗವದ್ಗೀತಾ ಗ್ರಂಥರಾಜಿಗೆ ಜಯವಾಗಲಿ ಶ್ರೀಲಾ ಪ್ರಭುಪಾದರಿಗೆ ಜಯವಾಗಲಿ ಅನಂತ ಕೋಟಿ ವೈಷ್ಣವ ವೃಂದಕ್ಕೆ ಜಯವಾಗಲಿ ಶುಭರಾತ್ರಿ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು ನಾಳೆ ಮತ್ತೆ ಭೇಟಿಯಾಗೋಣ ಭಕ್ತಿಯೋಗದ ಅಧ್ಯಾಯಗಳು ತಪ್ಪಿಸ್ಕೋಬೇಡಿ ಯಾರು ದಯವಿಟ್ಟು ಹರೇ ಕೃಷ್ಣ